ನಿನ್ನೆ ಅಷ್ಟೇ ಆಷಾಢ ಮಾಸದ ವ್ಯಾಸ ಪೌರ್ಣಮಿಯ ದಿನ ನಾವು ಗುರು ಪೌರ್ಣಮಿಯನ್ನು ಆಚರಿಸಿದ್ದೇವೆ. ಸಾಂಪ್ರದಾಯಿಕವಾದ ಚೌಕಟ್ಟಿಟ್ಟುಕೊಂಡು ಗುರುವಿನ ಅನುಗ್ರಹವನ್ನು ಪಡೆಯುವುದಕ್ಕೆ ಮತ್ತು ಆ ಮೂಲಕ ಗುರು ಸೇವೆಯ ಒಂದು ಸಾರ್ಥಕತೆಯ ಹೆಜ್ಜೆ ಮೈಲುಗಲ್ಲನ್ನು ಗುರುತಿಸಿಕೊಳ್ಳುವುದಕ್ಕೆ ಹಿರಿಯರು ಮಾಡಿಕೊಟ್ಟಂತಹ ಒಂದು ಪರಿಕಲ್ಪನೆ ಅದು ಗುರು ಪೂರ್ಣಿಮಾ. ಆ ಸಲುವಾಗಿ ಪ್ರತಿಭಾ ವಲಯ ಸಾಧಕರ ನಿಲಯ, ಪ್ರತಿಭಾ ವಲಯ ಮತ್ತು ಸಾಧಕರ ನಿಲಯ ಎಂದೆನಿಸಿಕೊಂಡಿರುವ ಉಳ್ಳಾಳದ ಮೊಗವೀರ ಶಾಲೆಯಲ್ಲಿ ಈ ಹಿಂದೆ ಪ್ರಾಮಾಣಿಕವಾಗಿ ಸುದೀರ್ಘವಾಗಿ ಸಾಂಗವಾದ ಸೇವೆಯನ್ನು ಕೊಟ್ಟವರಿಗೆ ಬಹಳ ಪ್ರೀತಿ ತುಂಬಿದಂತಹ ಒಂದು ಅಭಿನಂದನೆಯನ್ನು ಕೊಡುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಕಾರ್ಯಕ್ರಮವನ್ನು ಈಗಾಗಲೇ ನಿಗದಿಗೊಳಿಸಿದ ಹಾಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಆರಂಭಿಸೋಣ. ಮಂತ್ರ ನಾಟ್ಯ ಕಲಾ ಗುರುಕುಲ ರಿಜಿಸ್ಟರ್ ಮಂಗಳೂರು ಈ ಸಂಸ್ಥೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 4 ವರ್ಷಗಳ ಹಿಂದೆ ನೃತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆಗೊಂಡು ಪಂಚಮ ವರ್ಷದಲ್ಲಿ ವಿಶೇಷವಾಗಿ ಜ್ಞಾನಾರ್ಜನೆಯನ್ನು ಮಾಡುವುದರ ಮೂಲಕ ಕಲಿಯುವ ಕಾಲಕ್ಕೆ ವಿದ್ಯಾರ್ಥಿಗಳಿಗೆ ರಂಗಾನುಭವವನ್ನು ಕೊಡುವಂತಹ ಒಂದು ವಿಶೇಷ ಆಲೋಚನೆಯನ್ನು ಇಟ್ಟುಕೊಂಡಿರುವಂತಹ ಸಂಸ್ಥೆ. ಹಾಗಿರುವಾಗ ನಾಟ್ಯದ ಜೊತೆಯಲ್ಲಿ ಗುರುವಿನ ಅನುಸಂಧಾನವನ್ನು ಮತ್ತೆ ಮತ್ತೆ ರೂಢಿಸಿಕೊಂಡು ಇರುವಂತಹ ಸಂಸ್ಥೆ ಈ ವರ್ಷ ವಿಶೇಷವಾಗಿ ಕೃತಾರ್ಥ ಎನ್ನುವಂತಹ ಪರಿಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದೆ. ಬಹಳ ಪ್ರೀತಿಯಿಂದ ತಾವೆಲ್ಲ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಆರಂಭಿಸೋಣ. ಈಗಾಗಲೇ ನಿಗದಿಗೊಳಿಸಿದ ಹಾಗೆ ಆರಂಭದಲ್ಲಿ ವೇದಿಕೆಯ ನಟರಾಜ ಮತ್ತು ವ್ಯಾಸ ಮುನಿಗಳ ಎದುರಿರಿಸಿದಂತಹ ಪೂಜಾ ದೀಪವನ್ನು ನಾವೆಲ್ಲ ಅತ್ಯಂತ ಗೌರವದಿಂದ ವಂದಿಸುವಂತಹ ಗುರುಗಳಾಗಿರುವ ಉಳ್ಳಾಳ ಮೋಹನ್ ಕುಮಾರ್ ರವರು ತಮ್ಮ ಕರಾರವಿಂದಗಳಿಂದ ಬೆಳಗ್ತಾರೆ. ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಆ ಮೂಲಕ ಪ್ರಶಸ್ತಿಗೂ ಗೌರವ ಪ್ರಾಪ್ತ ಆಗಿದೆ. ಜೊತೆಯಲ್ಲಿ ಬೇರೆ ಬೇರೆ ಉನ್ನತ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಉಳ್ಳಾಳ ಮೋಹನ್ ಕುಮಾರ್ ಅವರು ಈ ಮಂತ್ರ ನಾಟ್ಯ ಕಲಾ ಗುರುಕುಲದ ಗೌರವ ಮಾರ್ಗದರ್ಶಕರು, ಸದಾಕಾಲ ಜೊತೆಗಿದ್ದು ಪ್ರೋತ್ಸಾಹ ನೀಡ್ತಾ ಬಂದಿರುವವರು. ಶ್ರಾವಣ್ ಉಳ್ಳಾಳ್ ಇವರು ತಮ್ಮ ಸಮಗ್ರವಾದಂತಹ ನಾಟ್ಯಾಭ್ಯಾಸವನ್ನು ಮನಗಳನ್ನು ಸಲ್ಲಿಸುತ್ತಾ ಬಹಳ ಅರ್ಥಪೂರ್ಣವಾದಂತಹ ಚಾಲನೆ ಕಾರ್ಯಕ್ರಮಕ್ಕೆ, ಕೃತಾರ್ಥ ಕಾರ್ಯಕ್ರಮದಲ್ಲಿ ಕೃತಾರ್ಥವಾದಂತಹ ಕ್ಷಣ. ಸ್ಥಿರ ಗುರುತು ಕುರುಹುಗಳನ್ನು ಉಳ್ಳಾಳದ ಮೊಗವೀರ ಶಾಲೆ ಮಾಡ್ತಾ ಬಂದಿರುವುದು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈಗ ಆ ಕ್ಷಣ ಕೃತಾರ್ಥ ಆಗುವಂತಹ ಕ್ಷಣ. ನಾನು ಗುರುತಿಸುವ ಹಾಗೆ ವೇದಿಕೆಯನ್ನು ನೋಡುವಾಗ ಕೃತಾರ್ಥ ಎಂಬುದು ಅದೊಂದು ಸಂಯುಕ್ತ ಪದವಾಗಿಯೇ ಕಾಣ್ತದೆ. ಅಲ್ಲಿ ಕೃತವೂ ಇದೆ, ಅರ್ಥವೂ ಇದೆ. ಕೃತ ಅಂತ ಹೇಳಿದರೆ ಕರ್ತು ಮಾಡಿದ್ಯಾವತ್ತು ಕೃತವೇ, ಮಾಡಿದ ಅಂತ ಅರ್ಥ ಅಂತೆ. ಅರ್ಥ ಅಂತ ಹೇಳಿದರೆ ಯಾವುದೇ ವಿಚಾರ ವಸ್ತುವಿನ ತಿರುಳು. ಹಾಗಾಗಿ ಮಾಡಿದ್ದು ತಿರುಳಾಗಬೇಕಿದ್ರೆ ಅಲ್ಲಿ ಪ್ರಾಮಾಣಿಕತೆ, ಸೇವಾ ಮನೋಭಾವನೆ ಇರಬೇಕು. ಆ ತಿರುಳು ಇಲ್ಲಿ ಅರಳಿದೆ. ಅದಕ್ಕಾಗಿ ಒಮ್ಮೆ ಪ್ರೀತಿಯಿಂದ ಎಲ್ಲರಿಗೂ ಅಭಿವಂದನೆಗಳನ್ನು ಸಲ್ಲಿಸುತ್ತೇನೆ.
गजाननयुतं गणेश्वरं गजाननयुतं गणेश्वरं श्रीगजाननयुतं गणेश्वरम् अजेन्द्रपूजिता विघ्नेश्वरम् अजेन्द्रपूजिता विघ्नेश्वरम् अजादिवन्दितपदपद्मयुगम् अजादिवन्दितपदपद्मयुगम् कुञ्जरभञ्जनचतुरतरकरं गुरुगुहाग्रजं प्रणवाकारं कुञ्जरभञ्जनचतुरतरकरं गुरुगुहाग्रजं प्रणवाकारं गजाननयुतं गणेश्वरम् ಧನ ಕನಕ ಸಂಪತ್ತು ಇದ್ದರೇನು, ಗುರುವಿನ ಆಶೀರ್ವಾದ ಇಲ್ಲದಿದ್ದರೆ ಅದಕ್ಕೆ ಬೆಲೆ ಏನು? ಹಾಗೆ ದಾಸಶ್ರೇಷ್ಠರು ಹೇಳಿದಂತೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ನಮಗೆ ಕಷ್ಟ ಕೊಟ್ಟಾಗ ನಮ್ಮನ್ನು ಕಾಪಾಡುವಂತಹ ವ್ಯಕ್ತಿ ಯಾರೆಂದರೆ ಅವನೇ ಪರಂಬ್ರಹ್ಮ ಸ್ವರೂಪನಾದ ನಮ್ಮೆಲ್ಲರ ಗುರುಗಳು. ಈ ಹೊತ್ತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಚುಟುಕಾಗಿ ಸ್ವಾಗತಿಸುವಂತಹ ಬಹು ದೊಡ್ಡ ಕರ್ತವ್ಯ ನನ್ನ ಪಾಲಿಗೆ ಒದಗಿ ಬಂದಿದೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ನಮ್ಮ ಜೊತೆ ಇರುವವರು ಶ್ರೀ ಸದಾನಂದ ಬಂಗೇರ, ಮಾಜಿ ಅಧ್ಯಕ್ಷರು ಮೊಗವೀರ ಸಂಘ ರಿಜಿಸ್ಟರ್ಡ್ ಉಳ್ಳಾಲ. ಇವರು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ನಮ್ಮೆಲ್ಲರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಗುರುಕುಲದ ವತಿಯಿಂದ ಸ್ವಾಗತವನ್ನು ಹೇಳ್ತಾ ಇದ್ದಾರೆ. ಸಭಾ ಉದ್ಘಾಟನೆಯನ್ನು ನೆರವೇರಿಸಲು ನಮ್ಮ ಜೊತೆ ನಮ್ಮ ಉಳ್ಳಾಲದ ಒಬ್ಬ ನಾಯಕ ಹಾಗೆ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಶ್ರೀ ದಿನಕರ್ ಉಳ್ಳಾಲ್, ಅಧ್ಯಕ್ಷರು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾಲ, ಇವರು ಆಗಮಿಸಿದ್ದಾರೆ. ಇವರಿಗೆ ಗುರುಕುಲ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನನ್ನ ನಾಟ್ಯ ಗುರುಗಳು ಹಾಗೆ ಈ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹೌದು. ಲಕ್ಷಾಂತರ ಮಕ್ಕಳಿಗೆ ತನ್ನ ವಿದ್ಯೆಯನ್ನು ನಿಷ್ಕಲ್ಮಶ ಮನಸ್ಸಿನಿಂದ ದಾರೆ ಎರೆದಂತಹ ಒಬ್ಬ ಧೀಮಂತ ವ್ಯಕ್ತಿ ಉಳ್ಳಾಲದ ಕೀರ್ತಿಯವರು ನನ್ನ ಗುರುಗಳು ಉಳ್ಳಾಲ ಶ್ರೀ ಮೋಹನ್ ಕುಮಾರ್. ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಹರಸಿ ನಮಗೆಲ್ಲ ದಾರಿಯನ್ನು ಅನ್ನಕ್ಕೆ ದಾರಿಯನ್ನು ಮಾಡಿಕೊಟ್ಟಂತಹ ನನ್ನ ಗುರುಗಳಾದಂಥ ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಇವರಿಗೆ ಗುರುಕುಲದ ವತಿಯಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಶ್ರೀಮತಿ ಶಕೀಲಾ ಜನಾರ್ದನ್ ಇವರು ಸ್ವಾಗತವನ್ನು ಕೊಡಬೇಕಾಗಿ ವಿನಂತಿ. ಹಾಗೆ ಮುಖ್ಯ ಅಭ್ಯಾಗತರಾಗಿ ಶ್ರೀ ಭರತ್ ಕುಮಾರ್ ಇವರು ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತವನ್ನು ಗುರುಕುಲದ ವತಿಯಿಂದ ಕೊಡ್ತಾ ಇಕೊಂಡು ಗೌರವದಿಂದ ವಂದಿಸುತ್ತಿದ್ದೇವೆ ಮೌನ ಪ್ರಾರ್ಥನೆಯ ಮುಖೇನ. ಒಂದಷ್ಟು ವಿಸ್ತರಿಸಿ ನಿಂತಾಗ ಎಲ್ಲರಿಗೂ ನಿಲ್ಲಿಕ್ಕೆ ಆಗ್ತದೆ. ದಿನಕರ್ ಉಳ್ಳಾಳ್ ಅವರ ಅಮೃತ ಹಸ್ತಗಳಿಂದ ಕಾಂತಿಯನ್ನು ಜ್ಯೋತಿಯನ್ನು ಪಡೆಯುತ್ತಾ ಇದೆ. ಗುರುಗಳು ಜೊತೆಯಲ್ಲಿ
ಹಿರಿಯರೆಲ್ಲರೂ ಸೇರಿಕೊಂಡು ದೀಪ ಪ್ರಜ್ವಲನ. आरोग्यं धनसम्पदः शुभं कुरुत्वं कल्याणम् ಅವರ ಶಕೀಲಾ ಜನಾರ್ದನ್ ದಯವಿಟ್ಟು ವೇದಿಕೆ ದೀಪದ ಬಳಿಗೆ ಬಂದು ದೀಪ ಪ್ರಜ್ವಲನಗೊಳಿಸಬೇಕು. ಶ್ರಾವಣ್ ಉಳ್ಳಾಳಿಗರ ಮಾತೃಶ್ರೀ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಪುಣ್ಯ ಜ್ಯೋತಿ ನಮೋಸ್ತುತೆ. ಶಾಂತಿ ಮಂತ್ರದ ದೀಪ ಮಂತ್ರದ ಈ ಭವ್ಯವಾದ ಮಂತ್ರ ಸಂಗೀತದ ಮೂಲಕ ಹಿನ್ನೆಲೆಯಲ್ಲಿ ಕೇಳುತ್ತಿರುವಾಗ ದೀಪರ್ಜ್ಯೋತಿ ಪರಬ್ರಹ್ಮವಾಗಿ ಸಾಕ್ಷಿ. ಹಲವಾರು ಕಾರ್ಯಕ್ರಮಗಳಲ್ಲಿ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ್ರು ಕೂಡ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಅಂತ ಕಾರ್ಯಕ್ರಮವನ್ನು ನನ್ನನ್ನು ಮಾಡಲಿಲ್ಲ. ಯಾಕಂದರೆ ಅದೊಂದು ನಾವೊಂದು ಆ ಸ್ಥಾನಮಾನದಲ್ಲಿರುವಾಗ ಅಂಥ ಒಂದು ದೊಡ್ಡ ಸ್ಥಾನಮಾನ ಕೊಟ್ಟದಕ್ಕೆ ಅಪೇಕ್ಷೆಯನ್ನು ಕೂಡ ನಾವು ಮಾಡ್ತಾ ಇಲ್ಲ. ಆದರೆ ಒಳ್ಳೆಯ ಒಂದು ನಮ್ಮ ಹಿಂದೂಗಳಲ್ಲಿ ಅಥವಾ ಇವತ್ತು ಬೌದ್ಧರಲ್ಲಿ ಅಥವಾ ಜೈನರಲ್ಲಿ ಮಾಡುವಂಥ ಗುರುನಮನ ಕಾರ್ಯಕ್ರಮ ಪರಂಪರೆಯಿಂದ ಬೆಳೆದಂಥ ನಡೆದ ಕಾರ್ಯಕ್ರಮ. 5000 ಹಿಂದೆ ನಂತರ 2500ರಲ್ಲಿ ಬುದ್ಧರ ಬಗ್ಗೆ ಬುದ್ಧ ಗುರುಗಳಾಗಿ ನಂತರ ಬುದ್ಧರ ದೇವರಾಗಿ ಅದನ್ನು ಜೈನ ಮುನಿಗಳಾಗಿ ಜೈನರ ಗುರುಗಳಾಗಿ ಎಲ್ಲ ಬಂದವರು. ಅದರ ನಂತರ ಕಾಲಕ್ರಮೇಣದಲ್ಲಿ ನಮ್ಮಲ್ಲಿ ಶಂಕರರವರಿದ್ದರು. ಅದರ ನಂತರ ಶಂಕರ, ಅದರ ನಂತರ ವಚನಗಳು ಪುರಂದರದಾಸರು. ಒಂದು ರೀತಿಯಲ್ಲಿ ನಮ್ಮ ಚರಿತ್ರೆ ನೋಡುವಾಗ ಕೆಲವೊಂದು 800 ವರ್ಷಗಳಷ್ಟು ನಮ್ಮಲ್ಲಿ ಈ ಕಾರ್ಯಕ್ರಮಗಳ ಬಗ್ಗೆ ಗುರುನಮನ ಕಾರ್ಯಕ್ರಮ ಸ್ವಲ್ಪ ಹಿಮ್ಮಡಿ ಆಗಿ ಅದರ ಚರಿತ್ರೆ ಇಲ್ಲ ಆಗತ್ತೆ. ತದನಂತರ ಮೊಘಲರು ಬಂದ ನಂತರ ಪುನಃ ಕಡಿಮೆ ಆಗ್ತಾ ಬಂತು. ವಚನ ಸಾಹಿತ್ಯಗಳು ಪುರಂದರದಾಸರು ಎಲ್ಲ ಬಂದ ನಂತರ ಹಿಂದೂಗಳ ಸಂಸ್ಕೃತಿಗಳ ಗುರುನಮನ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಒಂದು ರೀತಿಯಲ್ಲಿ ಜಾಸ್ತಿ ಇದಾಗ್ತಾ ಉಂಟು. ಬ್ರಿಟಿಷರು ಬಂದಾಗ ಕೂಡ ಈ ಕಾರ್ಯಕ್ರಮ ಅಷ್ಟು ಇರಲಿಲ್ಲ. ಯಾಕಂದರೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ಕ್ಷೀಣವಾಗ್ತಾ ಬಂತು. ನಮ್ಮ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ದಿನಾಚರಣೆ ನಂತರ ನಾವೆಲ್ಲ ಗುರುಗಳಂತ ಹೇಳಿದರೆ ಶಿಕ್ಷಕರಾಗಿಯೇ ನಾವು ಒಂದು ಅವರನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಆದರೆ ಗುರು ಮತ್ತು ಶಿಷ್ಯ ಪರಂಪರೆ ಹಲವಾರು ವರ್ಷಗಳಲ್ಲಿತ್ತು. ಅದು ವೈಯಕ್ತಿಕವಾಗಿ ಒಬ್ಬ ಶಿಶುವನ್ನು ಪಡ್ಕೊಂಡು ಅವನನ್ನು ಯಾವ ರೀತಿಯಲ್ಲಿ ಧಾರ್ಮಿಕವಾಗಿ, ಅದು ಸಮಾಜಕ್ಕೆ ಸಂಬಂಧಪಟ್ಟಲ್ಲ, ಧಾರ್ಮಿಕವಾಗಿ ಅವನನ್ನು ಒಂದು ರೀತಿಯಲ್ಲಿ ಅವರ ಯಾವುದೇ ರೀತಿಯಲ್ಲಿ ಜ್ಞಾನವನ್ನು ಕೊಡುವಂಥ ಕೆಲಸವನ್ನು ಗುರುಕುಲದಲ್ಲಿ ಮಾಡ್ತಾ ಇತ್ತು ತುಂಬ ವರ್ಷಗಳ ಹಿಂದೆ ಕೂಡ. ಅದನ್ನು ಈಗ ಉಳಿಸಿಕೊಡುವಂಥ ಇವತ್ತು ಕೆಲಸ ನಾವು ಮಾಡಬೇಕಾಗಿದೆ, ಮಾಡ್ತಾ ಇದ್ದಾರೆ ಇವತ್ತು ಈ ಮಂತ್ರ ನಾಟ್ಯಕ್ಕೆಲ್ಲ ಸಂಸ್ಥೆಯವರು ಕೂಡ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ನಾವೆಲ್ಲ ಇವತ್ತೆಲ್ಲ ಹಿರಿಯರಿದ್ದಾರೆ, ಹೆಚ್ಚಿನವರು ಇಲ್ಲಿ ಹಿರಿಯವರು. ನಮ್ಮ ತಂದೆ ತಾಯಿಯವರು ಜಾಸ್ತಿ ಕಲಿಯದವರಾಗಿದ್ದರು. ನನಗೆ ವಿಶೇಷವಾಗಿ ನನ್ನ ತಂದೆ ಮತ್ತು ತಾಯಿ ಏನು ಕಲಿತಾರೆ ಆಗಲಿ 6ನೇ ಕ್ಲಾಸೇನೋ ಆಗಿರಬೇಕು ಅಷ್ಟೇ ನನ್ನ ತಂದೆ, ಅದು ಕೂಡ ಗೊತ್ತಿಲ್ಲ. ತಾಯಿ ಅಂತೂ ಕಲಿಯಿಲ್ಲ. ನಾವು ಕೃಷಿಕರು. ಇವತ್ತು ಈ ಸಂದರ್ಭದಲ್ಲಿ ನಾವು ಬೆಳೆಯನ್ನು ಬೆಳೆಯುವಂಥ ಸಂದರ್ಭ. ಇವತ್ತು ನಾಟಿ ಎಲ್ಲ ಮಾಡಿ ನಮ್ಮಲ್ಲಿ ತುಂಬ ಗದ್ದೆಗಳಿರುತ್ತೆ. ಇವತ್ತು ನಿಮ್ಮ ಪಡ್ಡಲ ಅಲ್ಲಿ ಹೋದರೆ ಇವತ್ತು ನಾವು ಮಳೆಯನ್ನು ಅಪೇಕ್ಷಿತ ಮಾಡ್ತಾ ಇದ್ದೇವೆ. ಯಾಕಂದರೆ ಒಂದು ತಿಂಗಳ ಮೊದಲು ಮಳೆ ಜೋರು ಬಂದರೆ ಅದು ಭತ್ತಕ್ಕೆಲ್ಲ ಹಾಳಾಗ್ತದೆ. ಇವತ್ತು ಈ ಮಳೆ ಒಳ್ಳೆ ಆಗ್ತದೆ. ನಾವು ಇದನ್ನು ಪ್ರಾರ್ಥನೆ ಮಾಡೋದು ಅಂತ ಹೇಳಿದರೆ, ಗುರುವನ್ನು ಅಂತ ಹೇಳಿದರೆ ಮಳೆಯನ್ನು ಕೂಡ ಆರಾಧಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. 8 ತಿಂಗಳಲ್ಲಿ ಮಳೆ ಜಾಸ್ತಿ ಆಗಬೇಕು, ಅದನ್ನು ಬೇಡ್ತಾ ಇದೆ ಬರಬೇಕಂತೇಳಿ. ಅಂಥ ಕುಟುಂಬದಿಂದ ಬಂದವರು ಇವತ್ತು ನಮಗೆ ಗುರುಗಳಾಗಿದ್ದವರೇ. ನಮಗೆ ನಾನು ಇವತ್ತು ಭಾಷಣ ಮಾಡಲಿಕ್ಕೆ ಕಾರಣ ನನ್ನ ವಿದ್ಯಾಭ್ಯಾಸ, ನಾನು ಇಂಜಿನಿಯರಿಂಗ್ ಕಲಿತದ್ದು. ನಾನು NITಗೆ ಸೂರತ್ಕಲ್ಲಲ್ಲಿ ನಾನು ರ್ಯಾಂಕ್ ಕೂಡ ಪಡೆದವರು. ಅದರ ನಂತರ ನಾನು MBA ಮಾಡಿಕೊಂಡು ಅದನ್ನು ಜರ್ನಲಿಸ್ಟ್ ಕೋರ್ಸ್ ಕೂಡ ಮಾಡಿಕೊಂಡು ಹಲವಾರು ಇದರಲ್ಲಿ ಮಾಡಿ ಇವತ್ತು ಸಾಮಾಜಿಕವಾಗಿ ರಾಜಕೀಯವಾಗಿ ಇಲ್ಲಿ ಉಳ್ಳಾಲ ನಗರ ಪಂಚಾಯತಿನಲ್ಲಿ ಕೂಡ ನಾನು ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದೆ. ಈ ಎಲ್ಲ ಒಂದು ನನ್ನ ಈ ಸ್ವರೂಪಕ್ಕೆ ಕಾರಣ ಖಂಡಿತವಾಗಿ ನಮ್ಮ ಪೇರೆಂಟ್ಸ್ನವರು 5 ವರ್ಷ ಇದ್ದರು. ಆವಾಗ ನಮಗೆ ಕಲಿಸಿದವರು ಬರೀ ನಾಟಿ ಮಾಡಲಿಕ್ಕೆ, ಅದು ಮಾಡಲಿಕ್ಕೆ, ಎಲ್ಲ ಗೊಬ್ಬರ ಹಾಕಲಿಕ್ಕೆ ಅಂತ ವಿಚಾರದಲ್ಲಿ ಕಲಿಸಿದ್ದಾರೆ. ಅದು ವಿದ್ಯಾಭ್ಯಾಸ ಬಗ್ಗೆ, ಒಂದು ಸಂಸ್ಕಾರದ ಬಗ್ಗೆ ನಮ್ಗೆ ಕೊಟ್ಟವರು ನಮ್ಮ ಟೀಚರ್ನವರು. ಇದು ಖಂಡಿತವಾಗಿ ನಾನು ಎಲ್ಲಿ ಹೇಳ್ತೇನೆ. ಯಾಕೆಂದರೆ ನಾನಿಲ್ಲಿ ಕಲಿತದ್ದು ಇಲ್ಲಿ ಕನ್ನಡ ಮೀಡಿಯಂ ಶಾಲೆಯಲ್ಲಿ, ನಾನೇನು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಹೋಗಲಿಲ್ಲ. ನಮ್ಗೆ ಎಲ್ಲಿ ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಅಂತ ಹೇಳಿದರೆ ದೇವರ ಬಗ್ಗೆ. ಖಂಡಿತವಾಗಿ ನಮ್ಮ ಮನೆಯಲ್ಲಿ ಇವತ್ತು ಪ್ರಾರ್ಥನೆ ಮಾಡ್ತಾ ಇಲ್ಲ ನಾನು. ನಮ್ಮ ಮನೆಯಲ್ಲಿ ನಮ್ಮ ಹುಡುಗರು, ನಮ್ಮ ಮಕ್ಕಳು ಇವತ್ತು ದೇವರ ಭಜನೆಯನ್ನು ಮಾಡ್ತಾ ಇಲ್ಲ. ನಮ್ಮ ತಂದೆ ಇರುವಾಗ ನಮ್ಮಲ್ಲಿ ಪ್ರಾರ್ಥನೆಯನ್ನು ಪ್ರತಿ ದಿವಸ 7 ಗಂಟೆಗೆ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರ ಪಟವನ್ನು ಹಾಕಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನನ್ನ ಮಕ್ಕಳಿಗೆ ನಾನು ಕಲಿಸಲಿಲ್ಲ. ಆದರೆ ಯಾಕೆಂದರೆ ಅವರು ಈಗ ಬೇರೆಯಲ್ಲಿ ಹೋಗಿದ್ದಾರೆ, ಅವರು ಈಗ ಅಮೆರಿಕಾದಲ್ಲಿದ್ದಾರೆ, ಅವರು ಕಲಿಸಲಿಲ್ಲ.
ಅದೇ ರೀತಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಈಗ ಆಗ್ತಾ ಇದೆ. ಆ ಸಂಸ್ಕೃತಿ ಗುರುಗಳ ಕೊಟ್ಟಂತ ಈ ಶಿಷ್ಯ ಸಂಸ್ಕೃತಿಯನ್ನು ಅಥವಾ ಯಾವುದೇ ಸಂಸ್ಕೃತಿ ನಮ್ಮ ಭಾರತ ಸಂಸ್ಕೃತಿ ಆಗ್ತಾ ಇಲ್ಲ. ಇದು ನಮ್ಮ ಒಂದು ರೀತಿಯಲ್ಲಿ ವೈಜ್ಞಾನಿಕತೆ ಮುಂದುವರಿಸುವಾಗ ಅದರ ಪ್ರಾಚೀನತೆಯನ್ನು ನಾವು ಅದನ್ನು ಬಿಟ್ಟುಕೊಂಡು ಹೋಗುವಾಗ ನಮ್ಮ ಪಾಶ್ಚಾತ್ಯ ಜೀವನ ಅಳವಡಿಸಿಕೊಡುವಾಗ ಈ ನಡುವಂಥ ಕಾರ್ಯಕ್ರಮ. ಟೀಚರ್ನ ಕಾರ್ಯಕ್ರಮ ಕೂಡ ಇವತ್ತು ನಮ್ಮ ರಾಧಾಕೃಷ್ಣನ್ ಅವರು ಇಲ್ಲದ್ರೆ ಟೀಚರ್ ಅವರ ಬಗ್ಗೆ ಖಂಡಿತವಾಗಿ ಆಗ್ತಾ ಇರಲಿಲ್ಲ. ಅವರ ಈ ಸಂದರ್ಭದಲ್ಲಿ ನೆನೆಸ್ಬೇಕಂತಂದ್ರೆ ಅದರ ಮೊದಲು ಏನು ಮಾಡ್ತಾ ಇದ್ರು, ಇಂಥ ಒಂದು ಕಾರ್ಯಕ್ರಮ ಗುರು ನಮನ ಕಾರ್ಯಕ್ರಮ ನಡೀತಾ ಇತ್ತು ಪ್ರತಿಯೊಂದು ಪ್ರದೇಶದಲ್ಲಿ. ಇವತ್ತು ಜಗತ್ತಿನಾದ್ಯಂತ ಪ್ರತಿಯೊಂದು ಗುರುವನ್ನು ನೆನಪಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಾವು ಇವತ್ತು ಸಾಧಾರಣ 76% ಇವತ್ತು ಶಾಲೆಯಲ್ಲೆಲ್ಲ ಹುಡುಗ ಇವತ್ತು ಎಲ್ಲ ನೋಡ್ತಾ ಇದ್ರಿ, ಎಲ್ಲ 76-80% ನಮ್ಮ ಎಲ್ಲ ಶಿಕ್ಷಣ ಪಡಿತಾ ಇದ್ದೇವೆ. ಎಲ್ರಿಗೂ ಟೀಚರ್ನವ್ರು ಇದ್ದಾರೆ. ಸಾಧಾರಣ 30-32 ಲಕ್ಷದಷ್ಟು ಸ್ಟೂಡೆಂಟ್ಸ್ ಟೀಚರ್ಸ್ನವರು ಇರ್ತಾರೆ ಇಡೀ ದೇಶದಲ್ಲಿ. ಅವರೊಟ್ಟಿಗೆ ಸ್ಟೂಡೆಂಟ್ಸ್ ಕೂಡ ಇರ್ತಾರೆ ಎಲ್ಲ ಕಡೆಯಲ್ಲಿ. ಅದು ಕ್ರಿಶ್ಚಿಯನ್ ಮಿಷನರಿ ಆಗಲಿ, ಮುಸ್ಲಿಂ ಸಂಸ್ಥೆ ಆಗಲಿ, ಭಾರತ ಅಲ್ಲಿ ಅವರಿಗೆಲ್ಲ ಒಂದು ರೀತಿಯಲ್ಲಿ ಶಿಸ್ತಿನ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಇವತ್ತಿನವರೆಗೆ ಈಗ ನಡೆಯುವಂಥ ವಿಷಯ ನೋಡುವಾಗ ನಮ್ಮ ಮಕ್ಕಳು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಟಿ ವಿ ಚಾನಲ್ಗಳಲ್ಲಿ ಎಲ್ಲ ಪುಸ್ತಕದಲ್ಲಿ ಅಥವಾ ಎಲ್ಲ ಪೇಪರ್ನಲ್ಲಿ ಬರುವಂಥದ್ದು ಅಲ್ಲಿ ಕೊಲೆ, ಅಲ್ಲಿ ಅತ್ಯಾಚಾರ, ಅದು ಆ ರೀತಿ ಆಗ್ತದೆ, ಈ ರೀತಿ ಇದೆಲ್ಲ ಮಾಡುವವರು ನಾವೇ, ನಮ್ಮ ಮಕ್ಕಳೇ ಮಾಡ್ತಾ ಇರೋದು. ಅದು ಯಾವ ರೀತಿಯಲ್ಲಿ ಅವರಿಗೆ ಶಿಸ್ತುವನ್ನು ಕೊಡ್ತಾ ಇದೆ ಅಂತ ಹೇಳುವ ವಿಚಾರ, ಇದು ಟೀಚರ್ನವರ ತಪ್ಪ ಅಲ್ಲ, ಮಕ್ಕಳ ತಪ್ಪ ಅಲ್ಲ, ವ್ಯವಸ್ಥೆ ತಪ್ಪೆ ಅಂತ ಹೇಳುವಂಥ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಇಲ್ಲಿ ಗೊತ್ತಾಗ್ತದೆ. ಗುರುಗಳ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಹೆಸರು ಬರ್ತಾ ಇದೆ. ಧಾರ್ಮಿಕವಾಗಿರುವಂಥ ಗುರುಗಳು, ಅದು ದೇವರ ಹಿಂದೆ ದೇವರನ್ನು ಪೂಜೆ ಮಾಡಿಕೊಂಡಿರುವಾಗ ದೇವರಂಥ ಗುರುಗಳನ್ನು ಈಗ ಹೇಗೆ ಹೇಳಿದರು, ಸೆಕೆಂಡ್ ದೇವರ ಹತ್ತಿರ ಇರುವವರು ಗುರುಗಳು. ಎಲ್ಲಿ ಪೂಜೆ ಮಾಡುವಾಗ ಅಲ್ಲಿ ದೇವರನ್ನು ಮೇರೆ ದೇವರ ಹತ್ರ ಹೋಗಬೇಕು. ಆ ಗುರುಗಳ ಬಗ್ಗೆ ಒಂದು ರೀತಿಯಲ್ಲಿ ನಮ್ಮಲ್ಲಿ ಇವತ್ತು ಆ ಒಂದು ರೀತಿಯಲ್ಲಿ ಅವರನ್ನು ಹೋಗಿ ಕಾಲಿಡಿಯುವಷ್ಟು ಕೊಡುವಂಥ ಗೌರವವನ್ನು ಕೊಡಲಿಕ್ಕೆ ನಮ್ಗೆ ಆಗ್ತದೆ ಇಡುವ ಅಂತ ಹೇಳುವ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಾಗ್ತೈತೆ. ಇದು ನಮ್ಮ ಮಕ್ಕಳಲ್ಲಿ, ಸಣ್ಣ ಮಕ್ಕಳಲ್ಲಿ ನೋಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಕಡೆಯಲ್ಲಿ ಇವತ್ತು ಇದರ ಬಗ್ಗೆ ಒಂದು ಟಿ ವಿ ಚಾನಲ್ನವರು ಯಾವುದೇ ರೀತಿಯಲ್ಲಿ ಅವ್ರದ್ದು ಅದನ್ನು ಪ್ರತಿಬಿಂಬಿಸ್ತಾರೆ ಅಂತ ಹೇಳಿದರೆ ಅದು 10 ಸಲ ತೋರಿಸ್ತಾರೆ. ಅದು ಒಂದು ರೀತಿಯಲ್ಲಿ ಮಕ್ಕಳ ಬಗ್ಗೆ ಈ ರೀತಿಯಲ್ಲಿ ಅಂತ ಹೇಳುವ ವಿಚಾರದಲ್ಲಿ ಆಗ್ತಾ ಇದೆ. ನಾವು ಇವತ್ತು ಗುರುಗಳ ಬಗ್ಗೆ ನಮನಕ್ಕೆ ನಾವು ಇವತ್ತು ಬಂದಿದ್ದೇವೆ. ಒಳ್ಳೆ ಅವರಿಗೆ ತುಂಬ ಎಷ್ಟೋ ವಿದ್ಯಾರ್ಥಿಗಳನ್ನು ಮಾಡಿದ್ದಾರೆ. ಅವರು ಕೊಟ್ಟಂಥ ಈ ಸೇವೆಯನ್ನು ಖಂಡಿತವಾಗಿ ನಾವು ಮರೀಲಿಕ್ಕೆ ಆಗಲಿಕ್ಕಿಲ್ಲ. ಇವತ್ತು ಈ ಶಾಲೆಯಲ್ಲಿ, ಮಗುವಿನ ಶಾಲೆಯಲ್ಲಿ ಆಗಲಿ, ಬೇರೆಲ್ಲ ಶಾಲೆಗಳು ಅಂಥ ಒಂದು ಕಾರ್ಯಕ್ರಮ ಇವರು ಮಾಡಿದ್ದಾರೆ. ನನಗೆ ಕೊಟ್ಟಂಥ ಗುರುಗಳು ನನಗೆ ಒಳ್ಳೆ ರೀತಿಯಲ್ಲಿ ಸಜೆಷನ್ಸ್, ಹಿತವನ್ನು ಕೊಟ್ಟದ್ದು ಖಂಡಿತವಾಗಿ ಅದನ್ನು ನಾನು ಜೀವನದಲ್ಲಿ ಅಳವಡಿಸಿದೆ. ಪ್ರತೀಕಗಳನ್ನಿಟ್ಟು ಕಲಿತು ಗೆಲ್ಲುವಂತಹ ಸಾಮರ್ಥ್ಯ ಇದೆ. ಹಾಗಾಗಿ ನನಗೆ ಬಹಳ ಮುಕ್ತವಾಗಿ ಹೇಳಬೇಕು, ಈ ಜಗತ್ತಲ್ಲಿ ರಾಜಕಾರಣಿಗಳು ಇವತ್ತು ಆದರ್ಶವಾಗಿ ಉಳಿದಿಲ್ಲ, ಜನಸಾಮಾನ್ಯರು ಇವತ್ತು ಆದರ್ಶವಾಗಿ ಉಳಿದಿಲ್ಲ, ನಾಯಕರೆನಿಸಿಕೊಂಡವರು ಆದರ್ಶವಾಗಿ ಉಳಿದಿಲ್ಲ, ಎಲ್ಲ ಬಿಡಿ ಧರ್ಮಗುರುಗಳು ಕೂಡ ಇವತ್ತು ಆದರ್ಶವಾಗಿ ಉಳಿದಿಲ್ಲ. ಹಾಗಿರುವಾಗ ಬಹುಶಃ ಆದರ್ಶವಾಗಿ ಉಳಿದದ್ದು ನಮಗೆ ಕಲಿಸಿದ ಟೀಚರ್ಸ್ಗಳು ಮಾತ್ರ ಎಂಬುದು ಖಚಿತ, ಸಿದ್ಧ, ಸತ್ಯ. ಹಾಗಾಗಿ ಅಂತಹ ಗುರುಗಳಿಗೆ ವಂದಿಸುವಂತಹ ಸಮಯ. ಶ್ರೀಮತಿ ಸಂಧ್ಯಾ ಟೀಚರ್ ಪ್ರೀತಿ ಇಟ್ಟು ಆಸನವನ್ನು ಸ್ವೀಕರಿಸಬೇಕು. ಸಂಧ್ಯಾ ಟೀಚರ್. ಶ್ರೀಮತಿ ವೇದಾವತಿ ಕೆ, ವೇದ ಟೀಚರ್ ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು. ಶ್ರೀಮತಿ ಶೋಭಾ ಸುವರ್ಣ, ಶ್ರೀಮತಿ ವೀಣಾ ಕುಮಾರಿ, ಶ್ರೀಮತಿ ಶಶಿಕಲಾ ಎಂ, ಶ್ರೀಮತಿ ಪಾವನ ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು. ಶ್ರೀಮತಿ ರಾಜೀವಿ, ಶ್ರೀ ಭವಾನಿ ಶಂಕರ್ ಆಸನವನ್ನು ಸ್ವೀಕರಿಸಬೇಕು, ನಲುಮೆ ಇಟ್ಟು. ಶ್ರೀಮತಿ ಫಾತಿಮಾ ಯು ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು, ಫಾತಿಮಾ ಯು. ಶ್ರೀ ಗಂಗಾಧರ್, ಶ್ರೀ ಸುರೇಶ್ ಎನ್ ವಿ, ಶ್ರೀ ಮಾದಪ್ಪ. ಎಲ್ಲರೂ ಈ ಭೂಲೋಕದಲ್ಲಿ ಅನ್ನತಃ ಇನ್ನೊಂದಿಲ್ಲ. ಅದಕ್ಕಾಗಿ ಇಲ್ಲಿ ಪ್ರಾಮಾಣಿಕವಾದ ಸೇವೆಯನ್ನು ಕೊಟ್ಟು ಇವತ್ತು ಉಳ್ಳಾಳ, ಮಂಗಳೂರು ಸುತ್ತಮುತ್ತಲ ಅನೇಕ ವಿದ್ಯಾರ್ಥಿಗಳು, ಅಗಲಿ ಹೋದ ಅನೇಕ ಟೀಚರ್ಗಳ ಶಿಷ್ಯರಾಗಿದ್ದವರು, ಅನೇಕ ಘಟನೆಗಳು ನಮ್ಮ ಕಣ್ಣೆದುರು ಹಾಗೆ ಹಾದು ಹೋಗ್ತದೆ. ಆ ಅಗಲಿ ಹೋಗಿರುವ ಟೀಚರ್ನವರ, ಸರ್ನವರ ನಗು, ತಮಾಷೆ, ಪಾಠ, ಆ ಅಬ್ಬರದಂತಹ ದಿನಗಳು, ಇದೆಲ್ಲವೂ ಒಂದು ಕಣ್ಣಿಗೆ ಕಟ್ಟಿದಂತಹ ದಿವ್ಯವಾದ ದೃಶ್ಯ ಕಾವ್ಯ.
ಆ ಕಾವ್ಯದ ರುಚಿಯನ್ನು ನೋಡ್ತಾ ಇದ್ದೇವೆ. ಗೌರವದಿಂದ ವಂದಿಸುತ್ತಿದ್ದೇವೆ, ಗೌರವದಿಂದ ವಂದಿಸುತ್ತಿದ್ದೇವೆ. ಎಲ್ಲ ಅಗಲಿ ಹೋದಂತಹ ಗುರುಗಳಿಗೆ ಎಂತಹ ಕಲ್ಪನೆ ನೋಡಿ. ಮಂತ್ರನಾಟ್ಯ ಕಲಾ ಗುರುಕುಲ ಪ್ರತಿ ಕಾರ್ಯಕ್ರಮದಲ್ಲೂ ಇಂತಹ ವಿಶೇಷ ಕಲ್ಪನೆ ಮಾಡಿಕೊಂಡು ಬಂದದ್ದು. ಕಿರಣ್ ಉಳ್ಳಾಳ್, ಶ್ರಾವಣ್ ಉಳ್ಳಾಳ್ ಇರುವರು ಕೂಡ ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಪ್ರೀತಿಯಿಂದ ಸಮರ್ಪಿಸಿದ್ದಾರೆ. ಈಗ ನಮ್ಮ ಜೊತೆ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಲು ಬಂದಿರುವಂತಹ ಎಲ್ಲರಿಗೂ ಗುರು ಸಮ್ಮಾನ ಕೃತಾರ್ಥ ಭಾವದಲ್ಲಿ ಕೊಡುವಂತಹಗಳಿಗೆ ಆರಂಭದಲ್ಲಿ ಅದ್ಭುತವಾಗಿರುವಂತಹ ಸಾಧನೆಯನ್ನು ನಾಡಿಗೆ ಕೊಟ್ಟು ಗುರುಗಳ ಗುರು ಎಂದೆನಿಸಿ ಉಳಿದವರು ಶಿಷ್ಯರನ್ನು ಕೊಟ್ಟರೆ ಇವರು ಗುರುಗಳನ್ನೇ ಕೊಟ್ಟಂತಹ ಮಹಾತ್ಮರು. ಹಾಗಿರುವಾಗ ಅದ್ಭುತವಾಗಿರುವಂತಹ ನಾಟ್ಯ ಕಲೆಯ ಸೇವೆಯನ್ನು ಮಾಡ್ತಾ ಬಂದು ಕರ್ನಾಟಕ ಸರ್ಕಾರದಿಂದ ಶಾಂತಲಾ ಪ್ರಶಸ್ತಿಯನ್ನು ಪಡೆದಿರುವ ಕರ್ನಾಟಕ ಕಲಾ ತಿಲಕ, ಅಭಿನವ ಶಾಕುಂತಲ, ನಾಟ್ಯರಾಣಿ ಪ್ರಶಸ್ತಿ ಪುರಸ್ಕೃತ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟ್ಯ ಗುರುಗಳಾಗಿರುವಂತಹ ಉಳ್ಳಾಳ ಮೋಹನ್ ಕುಮಾರ್ ಅವರಿಗೆ ಮೊಗವೀರ ಶಾಲೆಯಲ್ಲಿ ಗೌರವದಿಂದ ಕೊಡುವಂತಹ ಅಭಿವಂದನೆ. ಜೊತೆಯಲ್ಲಿ ಈ ದಿನ ಒಂದು ವಿಶೇಷವಾದಂತಹ ಜೋಡಣೆ ಇದೆ. ಶಿವಪ್ರಿಯವಾದ, ಇವತ್ತು ಶನಿವಾರ ದಿನ ಬೇರೆ, ಶಿವಪ್ರಿಯವಾದ ಬಿಲ್ವಪತ್ರೆಯ ಸಸಿ ಅನ್ನೊಂದನ್ನು ಕಾಣಿಕೆಯಾಗಿ ನೀಡುತ್ತಿದ್ದೇವೆ. ಆ ಮೂಲಕ ಉಳ್ಳಾಳ ಮೋಹನ್ ಕುಮಾರ್ ರವರು ಮಂಗಳೂರು, ಇಡೀ ಭಾರತದಾದ್ಯಂತ ಹಲವು ಬಿಲ್ವ ಪತ್ರೆಗಳನ್ನು ಈಗಲೇ ನೆಟ್ಟಾಗಿದೆ. ಮತ್ತೆ ಸಾಧನೆಯ ಬಿಲ್ವ ಪತ್ರೆಯನ್ನು ನೆಟ್ಟು ಆ ಕಾರ್ಯಕ್ರಮ ಚಿರಸ್ಥಾಯಿಯಾಗಿ ಉಳಿಸುವಂತಹ ಕೆಲಸ. ವಂದನೆಗಳು. ಎರಡನೆಯದಾಗಿ ಶ್ರೀಮತಿ ಗಿರಿಜಾ ಟೀಚರ್, ಹಿರಿಯರು, ಈ ಶಾಲೆಯ ಹಲವು ಹಾಗು ಹೋಗು, ಹಾಸು ಬೀಸು, ಎತ್ತರ ಬಿತ್ತರಗಳನ್ನು ಹತ್ತಿರದಿಂದ ನೋಡಿರುವವರು. ಗಿರಿಜಾ ಟೀಚರ್, ಗಿರಿಯಲ್ಲಿ ಹುಟ್ಟಿದ ಪಾರ್ವತಿಯಂತೆ. ಪಾರ್ವತಿ ಹೇಗೆ ಜಗನ್ಮಾತೆ, ಅದೇ ರೀತಿ ಇಲ್ಲಿಯ ಮಕ್ಕಳಿಗೆಲ್ಲರಿಗೂ ಮಾತೆಯಾಗಿದ್ದಂತಹ ಮಾತೃವಾತ್ಸಲ್ಯ ಕೊಟ್ಟಂತಹ ಜನಮೆಚ್ಚಿದ ಶಿಕ್ಷಕಿ ಅಲ್ಲ, ಜಗಮೆಚ್ಚಿದ ಶಿಕ್ಷಕಿ ಗಿರಿಜಾ ಟೀಚರ್ ಅವರ ಅಡಿದಾವರಗಳಿಗೆ ಭಕ್ತಿಪೂರ್ವಕವಾಗಿ ಅಭಿವಂದಿಸುತ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ಪ್ರವೃತ್ತಿಯಲ್ಲೂ ವೃತ್ತಿಯಲ್ಲೂ ಇನ್ನೊಂದು ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ಇನ್ನೊಬ್ಬರು ಟೀಚರ್, ನಮಗೆಲ್ಲರಿಗೂ ಅತ್ಯಂತ ಆತ್ಮೀಯರು, ಅಭಿಮಾನವನ್ನು ಪಡೆದಿರುವವರಾಗಿರುವ ಶ್ರೀಮತಿ ಜಾನಕಿ ಪುತ್ರನ್ ಉಳ್ಳಾಳ ಶಾರದೋತ್ಸವ ಸಮಿತಿಯ ಮಹಿಳಾ ವೇದಿಕೆ ಅಧ್ಯಕ್ಷೆಯಾಗಿ, ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಯ ನೇತಾರರಾಗಿ, ಸರಕಾರದ ಹಲವು ಯೋಜನೆಗಳಿಗೆ ಜೊತೆಯಲ್ಲಿ ಕಲಾಸ್ಪರ್ಶವನ್ನು ಕೊಟ್ಟವರು. ಅಲ್ಲದೆ ಮಂಗಳೂರು ಮತ್ತು ಉಳ್ಳಾಳದ ಭಾಗದಲ್ಲಿ ಯಾರಾದರೂ ಹಿರಿಯ ಸಾಧಕಿಯಾಗಿರುವಂತಹ ಒಬ್ಬರು ಮುಖ್ಯೋಪಾಧ್ಯಾಯನನ್ನು ಗುರುತಿಸಬೇಕು ಅಂತ ಹೇಳಿದ್ರೆ ಉಳ್ಳಾಳದ ಮನ ಹೇಳುವಂತಹ ಹೆಸರು ಜಾನಕಿ ಪುತ್ರನ್. ಜಾನಕಿ ಅಂದ್ರೆ ಸೀತೆ. ಈ ಜಗತ್ತಲ್ಲಿರುವಂತಹ ಸ್ತ್ರೀತ್ವದ ಅತೀ ದೊಡ್ಡ ಸ್ವರೂಪ ಅದು ಸೀತೆಯದ್ದು. ಹಾಗಾಗಿ ಅತ್ಯಂತ ಲೋಕಜನನಿಯಾಗಿರುವಂತಹ ಸೀತೆಯ ನಾಮಾವಳಿಯ ಜೊತೆಗೆ ಜಗತ್ತಿಗೆ ಬೆಳಕು ಕೊಟ್ಟವರು ಕಿರಣ್ ಉಳ್ಳಾಳ್, ಶ್ರಾವಣ್ ಉಳ್ಳಾಳ್ ಇವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿರುವಂತಹ ಗುರುಗಳು, ಸಾಧಕ ಮಹಿಳೆಯಾಗಿರುವ ಜಾನಕಿ ಪುತ್ರನ್ ಇವರಿಗೆ ವಂದಿಸುತ್ತ ಶ್ರೀಮತಿ ಎಸ್ ವಿಶಾಲಾಕ್ಷಿ ಟೀಚರ್ ನೋಡಿ, ಅವರ ಹೆಸರಲ್ಲೇ ವಿಶಾಲವಾದ ಅಕ್ಷಿ ಉಂಟು. ಅಕ್ಷಿ ಅಂದ್ರೆ ಕಣ್ಣು. ವಿಶಾಲವಾದ ಕಣ್ಣಿದ್ದ ಕಾರಣ ಮಾತ್ರ ಇಂತಹ ಸೇವೆ ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಅಬ್ಬೋ, ಈ ಸುದ್ದಿ ಈಗ ಗೊತ್ತಾಗೋದು. ದೊಡ್ಡ ಲೆಕ್ಕ ಟೀಚರ್ ಅಂತೆ ಅವರು. ಲೆಕ್ಕ ಯಾವತ್ತೂ ವಿಶಾಲವಾದ ಕಣ್ಣಿಂದಲೇ ನೋಡಿ ಮಾಡಬೇಕು. ಲೆಕ್ಕ ತಪ್ಪಿದ್ರೆ ಬದುಕಿನ ಲೆಕ್ಕವೇ ತಪ್ಪಿ ಹೋಗ್ತದೆ. ಹಾಗಾಗಿ ಲೆಕ್ಕ ಟೀಚರ್, ನಿಮಗೆ ಲೆಕ್ಕವಿಲ್ಲದಷ್ಟು ವಂದನೆ. ಮುಂದಕ್ಕೆ ಶ್ರೀಮತಿ ಲಕ್ಷ್ಮಿ ಟೀಚರ್, ಶ್ರೀಮತಿ ಸುಶೀಲಾ ಟೀಚರ್, ಸುಶೀಲಾ ಪಿ. ಇಡೀ ಶಿಕ್ಷಕ ವೃತ್ತಿಯಲ್ಲಿ 41 ವರ್ಷ 3 ತಿಂಗಳ ಸುದೀರ್ಘ ಸೇವೆ ಸಲ್ಲಿಸಿರುವವರು. ಈ ಶಾಲೆಯಲ್ಲಿ 22 ವರ್ಷ ಸೇವೆ ಕೊಟ್ಟವರು. ಮಕ್ಕಳನ್ನು ಸುಶೀಲರನ್ನಾಗಿ ಬೆಳೆಸುವುದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಬಂದಂತಹ ಸಾಧಕ ಶಿಕ್ಷಕಿ ಶ್ರೀಮತಿ ಸುಶೀಲಾ ಟೀಚರ್. ಬಹಳ ಗೌರವದಿಂದ ವಂದಿಸುತ್ತಿದ್ದೇವೆ. ಇಲ್ಲಿಯ ಪ್ರತಿ ಕಂಬ, ಮಣ್ಣು, ಕಲ್ಲು, ಮನೆ, ಮನ ಎಲ್ಲವೂ
ಈ ಶಿಕ್ಷಕರನ್ನು ಗುರುತಿಸ್ತಾ ಇದೆ. ಅಭಿಮಾನ ತುಂಬಿ ಬಂದಿದೆ, ಹೃದಯ ತುಂಬಿ ಬಂದಿದೆ, ಮನಸ್ಸು ತುಂಬಿ ಬಂದಿದೆ. ಶ್ರೀಮತಿ ಸಂಧ್ಯಾ ಟೀಚರ್, ಶ್ರೀಮತಿ ವೇದಾವತಿ ಟೀಚರ್, ಈ ಜಗತ್ತಲ್ಲಿ ಎಲ್ಲ ಕೃತಿಗೂ ಅತ್ಯಂತ ಆದಿಮವಾದಂತಹ ಮೂಲ ಯಾವುದು ಅಂತ ಹೇಳಿದ್ರೆ ಅದು ವೇದ ಅಂತೆ. ಸರಸ್ವತಿ ಸ್ವರೂಪಿಣಿಯಾಗಿರೋ ವೇದಾವತಿ. ಹಾಗಾಗಿ ಅವರಿಗೆ ವಂದಿಸುವುದರಲ್ಲಿ ಬಹಳ ಅಭಿಮಾನವಿದೆ ನಮಗೆ. ವೇದವ್ಯಾಸರ ಜನ್ಮದಿನ ಗುರು ಪೂರ್ಣಿಮೆ. ಹಾಗಾಗಿ ವೇದಗಳನ್ನು 4 ಭಾಗಗಳಾಗಿ ಮಾಡಿದ ಕಾರಣವೇ ಅವರಿಗೆ ವೇದವನ್ನು ವ್ಯಾಸವನ್ನಾಗಿ ಮಾಡಿದೆ, ಅಂದ್ರೆ ವಿಭಾಗಿಸಿದ್ದು. ಆ ಕಾರಣದಿಂದ ವೇದವ್ಯಾಸರ ಈ ಪರ್ವದಿನದಂದು ವೇದಾವತಿ ಟೀಚರ್ಗೆ ಕೊಡುವಂತಹ ಗೌರವ. ಶ್ರೀಮತಿ ಶೋಭಾ ಸುವರ್ಣ, ಸಾಮಾನ್ಯವಾಗಿ ನಮಗೆಲ್ಲ ಗೊತ್ತಿದೆ, ಸುವರ್ಣ ಅಂದ್ರೆ ಚಿನ್ನ, ಅದಕ್ಕೆ ಪ್ರಭೆ ಬರುವುದು ಶೋಭೆ ಇದ್ದಾಗ ಮಾತ್ರ. ಹಾಗಾಗಿ ಅಂತಹ ಚಿನ್ನಕ್ಕೆ ಶೋಭೆ ಕೊಡಬೇಕಿದ್ರೆ ಚಿನ್ನದಂತ ಮಕ್ಕಳಿಗೂ ಕೂಡ ಶೋಭೆ ಕೊಟ್ಟವರು. ಇವತ್ತು ಕಿರಣ್ ಉಳ್ಳಾಳ್ ಮತ್ತು ಶ್ರಾವಣ್ ಉಳ್ಳಾಳ್ ಇವರಿರುವರು ಅಂತಹ ಚಿನ್ನದಂತಹ ಮಹತ್ವವನ್ನು ಪಡೆಯುವುದಕ್ಕೆ ಶೋಭಾ ಸುವರ್ಣ ಇವರ ಪ್ರಾಮಾಣಿಕವಾದ ಸೇವೆ ಇದೆ. ಬಹಳ ಅಭಿಮಾನದಿಂದ ವಂದಿಸುತ್ತಿದ್ದೇವೆ. ಗೌರವ ಸ್ಮರಣಿಕೆ ಬಿಲ್ವ ಪತ್ರದ ಪವಿತ್ರವಾಗಿರುವಂತಹ ಸಸಿ ಶ್ರೀಮತಿ ವೀಣಾಕುಮಾರಿ, ವೇದಾವತಿಯನ್ನು ವಂದಿಸಿದ ನಮಗೆ ವೇದಾವತಿಯ ಕೈಯಲ್ಲಿರುವ ವೀಣೆ ನೆನಪಾಗಲೇಬೇಕಲ್ವೇ? ಹಾಗಾಗಿ ವೀಣೆ ಮೀಟುವುದು ಬರಿಯ ಒಂದು ಪರಿಕರದ್ದಲ್ಲ, ಮನಸ್ಸಿನ ವೀಣೆಯನ್ನು ಮೀಟಬೇಕು. ವೀಣೆಯನ್ನು ಮೀಟಬೇಕಿದ್ರೆ ತಿಳಿದಿರಬೇಕು, ಇಲ್ಲದಿದ್ರೆ ವೀಣೆ ಅಪಸ್ವರವನ್ನು ಕೊಟ್ಟು ಬಿಡುತ್ತದೆ. ಬಹುಶಃ ಕುಮಾರಿಯಾಗುವಾಗಲೇ ವೀಣೆಯ ತತ್ವವನ್ನು ತಿಳಿದವರು ಶಿಕ್ಷಕ ವೃತ್ತಿಗೆ ಬಂದರು. ಅದಕ್ಕಾಗಿ ವೀಣಾ ಕುಮಾರಿ ಅವರಿಗೆ ಕರಜೋಡಿಸಿ ವಂದಿಸುತ್ತಿದ್ದೇವೆ. ಪ್ರೀತಿಯಿಂದ ಕೊಟ್ಟಂತಹ ಕಾಣಿಕೆ ಸ್ವೀಕರಿಸಬೇಕು. ಶ್ರೀಮತಿ ಶಶಿಕಲಾ ಎಂ, ಶಶಿಕಲಾ ಟೀಚರಿಗೆ ಕೊಡುವಂತ ಅಭಿಮಾನದ ಸಮ್ಮಾನ ನಗುನಗುತ್ತಾ ಸ್ವೀಕರಿಸಿದರು. ಅಂದ್ರೆ ಶಶಿಯ ಕಳೆ ಉಂಟವರಲ್ಲಿ. ಅಂತಹ ಕಳೆಯನ್ನು ಹೇಗೆ ರಾತ್ರಿಯ ಆಕಾಶಕ್ಕೆ ಚಂದ್ರನ ಬೆಳಕು ಶೋಭೆಯನ್ನು ಕೊಡ್ತದೋ ಅದೇ ರೀತಿ ಶಶಿಕಲಾ ಮೇಡಮ್ ಹಲವು ಮನಸ್ಸಿನ ರಾತ್ರಿಯನ್ನು ಕಳೆದು ಬೆಳದಿಂಗಳಾದವರು. ಅದಕ್ಕಾಗಿ ಅವರಿಗೆ ಬಹಳ ಪ್ರೀತಿಯಿಂದ ವಂದಿಸಿಕೊಂಡು ಕೊಡುವಂತಹ ಕಾಣಿಕೆ. ಶ್ರೀಮತಿ ಪಾವನ ಟೀಚರ್, ಬಹಳ ಪ್ರೀತಿಯ ಸೇವೆಯನ್ನು ಕೊಟ್ಟವರು ಪಾವನ ಟೀಚರ್ ಅವರು. ಎಲ್ಲ ಅತಿಥಿಗಳು ಬರುವಾಗ ಕೂಡ ಪ್ರೀತಿಯಿಂದ ಅವರನ್ನು ಎದುರುಗೊಂಡು ಈ ಶಾಲೆಯ ಸಂಸ್ಕೃತಿ ಸಂಸ್ಕಾರವನ್ನು ಪರಿಚಯಿಸಿಕೊಡುವಲ್ಲಿ ಗುರುತರವಾದ ಜವಾಬ್ದಾರಿ ಹೊತ್ತವರು ಪಾವನ ಟೀಚರ್. ಬಹಳ ಅಭಿಮಾನ ಪೂರ್ವಕವಾಗಿ ಕೊಡ್ತಾ ಇದ್ದೇವೆ, ಸ್ವೀಕರಿಸಬೇಕು, ಒಪ್ಪಿಸಿಕೊಳ್ಳಬೇಕು. ಶ್ರೀಮತಿ ರಾಜೀವಿ ಟೀಚರ್, ಈ ಕವಿ ಕಲ್ಪನೆ ಪ್ರಕಾರ ಹೆಣ್ಣು ತಾವರೆಗೆ ರಾಜೀವಿ ಅಂತ ಹೆಸರಂತೆ. ರಾಜೀವ ಅಂತ ಹೇಳಿದ್ರೆ ಗಂಡು ತಾವರೆ. ಸೂರ್ಯನಿಗೆ ರಾಜೀವ ಸಖ ಅಂತ ಒಂದು ಹೆಸರಿದೆ, ತಾವರೆಯ ಗೆಳೆಯ ಅಂತ. ಹಾಗಾಗಿ ಒಂದು ತಾವರೆ ಹೇಗೆ ಈ ಜಗತ್ತಿನಲ್ಲಿ ಅದು ರಾಷ್ಟ್ರೀಯ ಪುಷ್ಪವಾಗಿದ್ದುಕೊಂಡು ಈ ನದಿಗೆ, ಕೆರೆಗೆ ಶೋಭೆಯನ್ನು ಕೊಡ್ತದೋ, ಸರೋವರದಲ್ಲಿ ಹುಟ್ಟಿ ಸರೋಜ ಆಗ್ತದೋ, ಸರಸಿಜ ಆಗ್ತದೋ, ಅಂತಹ ಅದ್ಭುತವಾದಂತಹ ಸೇವೆಯನ್ನು ಕೊಟ್ಟವರು ರಾಜೀವ್. ವಿದ್ಯಾರ್ಥಿಗಳು ಈ ಸತ್ವವನ್ನು ಕಲಿಬೇಕಂತೆ. ಭವಾನಿ ಎಂಬುದು ಪ್ರಕೃತಿ, ಶಂಕರ ಎಂಬುದು ಪುರುಷ. ಹಾಗಾಗಿ ತನ್ನ ಹೆಸರಿನಲ್ಲೇ ಅಸ್ತಿತ್ವದ ದೊಡ್ಡ ಗುರುತಿಟ್ಟುಕೊಂಡು ಜಗತ್ತಿಗೆ ಸತ್ವಗಳ ಸಾತ್ವಿಕತೆಯ ಪಾಠವನ್ನು ಮಾಡಿಕೊಟ್ಟಂತಹ ಶ್ರೀ ಭವಾನಿ ಶಂಕರ್ ಇವರ ಚರಣಾರವಿಂದಗಳಿಗೆ ಸದ್ಭಕ್ತಿಪೂರ್ಣವಾಗಿ ಸಮರ್ಪಿಸುವಂತಹ ಕಾಣಿಕೆ ಒಪ್ಪಿಸಿಕೊಳ್ಳಬೇಕು. ಶ್ರೀಮತಿ ಫಾತಿಮಾ ಯು ಮೊಗವೀರ ಸಮುದಾಯದ ಶಾಲೆಯಾದರೂ ಕೂಡ ವಸುದೇವ ಕುಟುಂಬಕಂ ಎನ್ನುವಂತಹ ತತ್ವದಡಿಯಲ್ಲಿ
ಈ ಶಾಲೆಯನ್ನೇ ಒಂದು ಜಗತ್ತೆಂದು ಪರಿಭಾವಿಸಿಕೊಂಡು ಬಹಳ ಪ್ರೀತಿಯ ಸೇವೆಯನ್ನು ಕೊಟ್ಟವರು. ಭೇದ ಭಾವದ ಲವಲೇಶ ಇಲ್ಲದೆ ಮೊಗವೀರ ಶಾಲೆಯ ಶಿಕ್ಷಕರ ಇತಿಹಾಸದ ಪಟ್ಟಿಯಲ್ಲಿ ಭದ್ರವಾದ ಮುದ್ರೆಯನ್ನು ಒತ್ತಿದವರು ಫಾತಿಮಾ ಟೀಚರ್ ಅವರು. ಬಹಳ ಗೌರವದಿಂದ ಪ್ರೀತಿಯಿಂದ ಕೊಡುವಂತಹ ಸಮ್ಮಾನ ಸ್ವೀಕರಿಸಬೇಕು, ಒಪ್ಪಿಸಿಕೊಳ್ಳಬೇಕು. ಗಂಗಾಧರ್ ಸರ್, ಶ್ರೀ ಗಂಗಾಧರ್, ಶ್ರೀ ಸುರೇಶ್ ಎನ್ ವಿ, ಮಾದಪ್ಪ ಮಾದರ ಸರ್ ಹಿರಿಯ ಶಿಕ್ಷಕರಾಗಿದ್ದುಕೊಂಡು ಪ್ರೀತಿಯ ಸೇವೆಯನ್ನು ಕೊಟ್ಟವರು. ಮಾದ ಎನ್ನುವುದರಲ್ಲಿ ಲಕ್ಷ್ಮಿ ಇದ್ದಾಳಂತೆ, ಹಾಗಾಗಿ ಅವರ ಜೊತೆಯಲ್ಲಿ ಸರಸ್ವತಿ ಯಥೇಚ್ಛವಾಗಿದ್ದಾಗ ಲಕ್ಷ್ಮಿಯನ್ನು ಸಂಪಾದಿಸಲು ಬೇಕಾಗಿರುವ ಅವಶ್ಯವಾಗಿರುವ ವಿದ್ಯೆಯನ್ನು ಹೇಳಿಕೊಡುವಂತಹ ಗುರುತರವಾದ ಜವಾಬ್ದಾರಿ ಹೊತ್ತವರು. ಪವಿತ್ರವಾಗಿರುವಂತಹ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಜಗತ್ತನ್ನು ಹೂವಿನಂತಹ ಕಣ್ಣಿನಿಂದ ಯಾವಾಗ ಅವಲೋಕಿಸಿ ಪರಾಮರ್ಶಿಸ್ತೇವೋ ಆಗ ಜಗತ್ತು ಹೆಚ್ಚು ಹೆಚ್ಚು ಮುಕ್ತವಾಗ್ತಾ ಹೋಗ್ತದಂತೆ. ಬಹುಶಃ ಈ ಶಾಲೆಯ ಸೇವೆಯ ಘಟಕಗಳನ್ನು, ವಿದ್ಯಾರ್ಥಿಗಳ ವೃಂದವನ್ನು ಬಹಳ ಪ್ರೀತಿಯಿಂದ ನೋಡ್ತಾ, ಒಂದು ತಾವರೆ ತನ್ನ ಕೊನರನ್ನು ಚಿಗುರನ್ನು ಅಲ್ಲಲ್ಲಿ ಪಸರಿಸಿಕೊಂಡು ಉಳಿದ ತಾವರೆಗೆ ಹೇಗೆ ಆಶ್ರಯ ಆಗುತ್ತದೋ ಅದೇ ರೀತಿ ಸೇವೆಯ ಮೂಲಕ, ಬೆಳಕಿನ ಮೂಲಕ ಬೆಳಕನ್ನು ಬೆಳಗಿದವರು ವನಜಾಕ್ಷ ಟೀಚರ್. ಬಹಳ ಗೌರವದಿಂದ ವಂದಿಸಿದ್ದೇವೆ. ಶ್ರೀ ಭಾಸ್ಕರಕ್ಕೆ, ಶ್ರೀಮತಿ ಮಮತಾ. ಮಮತೆ ಅಂದರೆ ಪ್ರೀತಿ, ಅದನ್ನು ಮತ್ತೆ ವಿಸ್ತರಿಸಿ ಹೇಳಬೇಕಾದದ್ದಿಲ್ಲ. ಹೆಸರಿಗೆ ತಕ್ಕಂತೆ ಪ್ರೀತಿಯನ್ನು ತೋರಿಸಿ ಮಮತಾ ಸಾಗರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅನುಸಂಧಾನವನ್ನು ಮಾಡಿಕೊಟ್ಟವರು ಮಮತಾ ಟೀಚರ್. ಬಹುಶಃ ಇವತ್ತು ಈ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ನಿಮಗೆ ಸನ್ಮಾನ ಮಾಡುತ್ತಿದ್ದಾರೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಮಮತಾ ಟೀಚರ್ ಅವರು ಕೊಟ್ಟಂತಹ ಸೇವೆ ಮತ್ತು ಇತರ ಎಲ್ಲ ಶಿಕ್ಷಕರು ತೋರಿದ ಮಮತೆ ಇಲ್ಲಿ ಬಹಳ ಮುಖ್ಯವಾಗ್ತದೆ. ತಾಯಿಯೇ ಮೊದಲು ಗುರು ಎನ್ನುವ ಮಾತು ನಮಗೆ ತಿಳಿದಿರುವ ಸತ್ಯ. ಹಾಗಾಗಿ ವೇದಿಕೆಯಲ್ಲಿ ಶ್ರಾವಣ್ ಉಳ್ಳಾಳ್ ಇವರ ತಾಯಿ ಮತ್ತು ಮಂತ್ರ ನಾಟ್ಯಕಲಾ ಗುರುಕುಲ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಕಿಲಾ ಜನಾರ್ದನ್ ಉಪಸ್ಥಿತರಿದ್ದಾರೆ. ಪ್ರತಿ ಚಟುವಟಿಕೆಗೂ ತುಂಬು ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವವರು, ಕಷ್ಟ ನಷ್ಟಗಳಲ್ಲಿ ಜೊತೆಯಾದವರು ಶ್ರೀಮತಿ ಶಕಿಲಾ ಜನಾರ್ದನ್. ಬಹಳ ಪ್ರೀತಿಯಿಂದ ಕೊಡುವಂತಹ ಗೌರವ ಸನ್ಮಾನ ಸ್ವೀಕರಿಸಬೇಕು. ಕಲಿತ ಶಾಲೆ ಮತ್ತು ಅಮ್ಮನ ಮಡಿಲು ಎರಡೂ ಒಂದೇ ಅಂತೆ. ಅದು ಯಾವತ್ತೂ ಬರಿದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನನಗನಿಸ್ತದೆ ಬೇರೆ ಎಂತಹ ವಿದ್ಯಾರ್ಥಿಗಳು ಮಾಡಿದ್ರು ಅದಕ್ಕೆ ಅತ್ಯಂತ ಪ್ರಾತಿನಿಧಿಕವಾಗಿರುವಂಥದ್ದು, ಮೂಲವಾಗಿರುವಂಥದ್ದು, ಆಧಾರ ಆಕರವಾಗಿರುವಂಥದ್ದು ಅದು ಗುರುಗಳ ಸೇವೆ, ಗುರುಗಳು ಕೊಟ್ಟಂತಹ ಶಿಕ್ಷಣ. ವಿದ್ಯೆ ಎನ್ನುವುದಕ್ಕೆ ಹೊಳಪುಗೊಳಿಸುವಿಕೆ ಎನ್ನುವ ಅರ್ಥ ಉಂಟು. ಹೊಳಪು ವಿದ್ಯೆ ಎಂಬುದು ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಹಳತ್ತನ್ನು ಮರೆಸಿ ಹೊಸತನ್ನು ಕಲಿಸ್ತಾ ಇದೆ. ಆದರೆ ಮೊಗವೀರ ಶಾಲೆಯ ವೇದಿಕೆಯಲ್ಲಿರುವಂತಹ ಇವರೆಲ್ಲರೂ ಕೊಟ್ಟಂತಹ ಸೇವೆ ಹಳತ್ತಿನ ಜೊತೆಯಲ್ಲಿ ಹೊಸತನ್ನು ಕಲಿಸುವಂತಹ ಪ್ರಯತ್ನ. ಹಾಗಾಗಿ ಬಹಳ ಪ್ರೀತಿಯಿಂದ ಆರತಿಯನ್ನು ಬೆಳಗಿ ಗುರುಗಳಿಗೆ ವಂದನೆ. ಬಹುಶಃ ವೇದಿಕೆಯಲ್ಲಿರುವ ಎಲ್ಲ ಗುರುಗಳಿಗೂ ಈ ದಿನ ಅದು ಸ್ಮರಣೀಯ, ಅವಿಸ್ಮರಣೀಯ. ಮೊಗವೀರ ಶಾಲೆಗೆ ಅಮ್ಮನ ಕೈ ಹಿಡಿದು ತಂದೆಯ ಜೊತೆಯಲ್ಲಿ ಅಳ್ತಾ ಬರ್ತಾ ಇದ್ದಂತಹ ಆ ಮಗು ಒಂದು ಕಗ್ಗದ ಕಲ್ಲನ್ನು ಕೆತ್ತಿ ಸಗ್ಗವನ್ನೇ, ಸ್ವರ್ಗವನ್ನೇ ನಿರ್ಮಿಸುವ ಹಾಗೆ ಒಂದು ರೂಪ ಪಡಿಬೇಕಿದ್ರೆ ಅದಕ್ಕೆ ಈ ಶಿಕ್ಷಕರ ಸೇವೆ ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಹಾಗಿರುವಾಗ ಈ ಎಲ್ಲ ಸೇವೆಗಳು ಕೂಡ ಬಹಳ ಕಿಂಚಿತ್ ಕಾಣಿಕೆ ಇದೆ. ಕೊಟ್ಟಂತಹ ಸೇವೆಗೆ ಪ್ರತಿಯಾಗಿ ಏನನ್ನೂ ಪ್ರತಿಯಾಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಶಾಲಾ ಕಾಲೇಜು, ಬಹುಶಃ ಈ ಕಾಲೇಜು ಎನ್ನುವುದಕ್ಕೆ ಆ ಹೆಸರು ಬಂದಿರುವುದು ಅದಕ್ಕೆ ಅಂತ ಅನಿಸ್ತದೆ. ಎಷ್ಟೋ ಸಲ ಆಲೋಚಿಸುವಾಗ ಕಾಲೇಜು ಅದು ಕಾಲು ಏಜು,
ಈ ಕಾಲು ಏಜಲ್ಲಿ ನಾವು ಹೇಗಿರ್ತೇವೋ ಅದು ಉಳಿದ ಮುಕ್ಕಾಲು ಏಜನ್ನು ತೀರ್ಮಾನಿಸ್ತದೆ. ಅದಕ್ಕಾಗಿ ಆ ಕಾಲು ಏಜಲ್ಲಿ ಈ ಪ್ರಾಥಮಿಕ ಶಾಲೆಯ ಟೀಚರ್ಸ್ಗಳ ಸೇವೆ ಅತ್ಯಂತ ಮುಖ್ಯವಾದದ್ದು. ಅದನ್ನು ನಾವು ಗಮನಿಸಿದ್ದೇವೆ, ಬಹಳ ಗೌರವದಿಂದ ಕೊಡ್ತಾ ಇದ್ದೇವೆ. ಹೃದಯ ಮನಸ್ಸು ತುಂಬಿ ಬಂದಿದೆ. ನಿಜಕ್ಕೂ ಕೃತಾರ್ಥ ಭಾವ ಸರ್ವಾಂಗ ಸುಂದರವಾಗಿ ಮೂಡಿ ನಿಂತಿದೆ. ಒಂದೇ ಮಾತಿಗೆ ಹೇಳಬೇಕಿದ್ರೆ, ನಿನ್ನೆ ಹಿಡಿದ ಗ್ರಹಣರು ಏಕಕಾಲಕ್ಕೆ ವೇದಿಕೆ ಎಂಬ ಆಕಾಶದಲ್ಲಿ ಬೆಳಗುತ್ತಿದ್ದಾರೆ. ನಾವೆಲ್ಲ ಆ ಬೆಳದಿಂಗಳನ್ನು ಆಸ್ವಾದಿಸುವಂತಹ ಚಾತಕ ಪಕ್ಷಿಗಳಾಗೋಣ. ಕಾರ್ಯಕ್ರಮ ಕೃತಾರ್ಥ. ನನ್ನ ಮೈಯ ತಲೆಯಿಂದ ಕಾಲಿನ ತುದಿಯವರೆಗಿನ ರೋಮಗಳು ನಿಮಿರಿವೆ, ಗಡಗಡ ಅಂತ ನಡುಗುತ್ತಾ ಇದೆ. ಕೃತಾರ್ಥಳಾಗಿ ನಾನು ಈ ಕೃತಾರ್ಥ ಕಾರ್ಯಕ್ರಮದಿಂದ ಮಕ್ಕಳೇ ನೀವಿಬ್ಬರು ಕೃತಾರ್ಥರಾದಿರಿ ಅಂತ ಹೇಳಲಿಕ್ಕೆ ನನ್ನ ಮನಸ್ಸು ತುಂಬ ಸಂತೋಷ ಪಡ್ತಾ ಇದೆ. ಎಲ್ಲರಲ್ಲೂ ಜ್ಞಾನ ಇದೆ, ಎಲ್ಲರಲ್ಲೂ ವಿದ್ಯೆ ಇದೆ, ಎಲ್ಲರಲ್ಲೂ ಸ್ಥಾನ ಇದೆ, ಗೌರವ ಇದೆ. ಆದರೆ ಅವಕಾಶ ಇಲ್ಲ. ನಮ್ಮನ್ನು ಶಿಕ್ಷಣ ಇಲಾಖೆ ಗೌರವಿಸ್ತದೆ, ನಮ್ಮವರೇ ಸೇರಿ ಗೌರವಿಸುವುದು. ಹಾಗೆ ನಮ್ಮ ಮೊಗವೀರ ಶಾಲೆಯ ಶಿಕ್ಷಕ ಬಂಧುಗಳನ್ನು ನಮ್ಮ ಮೊಗವೀರ ಸಂಘ ನನ್ನ ತಿಳುವಳಿಕೆಗೆ ಬಂದಂದಿನಿಂದ ಗೌರವಿಸ್ತಾ ಬಂದಿದೆ. ಹಾಗೆ ನಮ್ಮ ಶಾಲೆಯ 2 ಕಣ್ಣುಗಳು ಮಾರುತಿ ಯುವಕ ಮಂಡಲ ಮತ್ತು ನಮ್ಮ ಹಳೆ ವಿದ್ಯಾರ್ಥಿ ಸಂಘ, ಇವರಿಬ್ಬರೂ ನಮ್ಮನ್ನು ಪ್ರತಿ ವರ್ಷ ಸನ್ಮಾನಿಸ್ತಾರೆ. ಇದನ್ನು ನಾನು ಶ್ರಾವಣ ಉಳ್ಳಾಲ್ ಕಾರ್ಯಕ್ರಮ ಮಾಡ್ತೇನೆ, ನಿಮ್ಮ ಶಾಲೆಯಲ್ಲಿ ಹೀಗೊಂದು ಕಾರ್ಯಕ್ರಮ ನಡೆಸಬೇಕು ಅಂತ ನನಗೆ ಇಷ್ಟ ಉಂಟು ಅಂತ ಹೇಳುವಾಗ ನಾನು ಹೇಳಿ, ನಮ್ಮ ಮಾರುತಿಯವರನ್ನು ನಮ್ಮನ್ನು ಪ್ರತಿ ವರ್ಷ ಶಿಕ್ಷಕ ದಿನಾಚರಣೆಯ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾರೆ. ಹೇಳಿದಾಗ ಅವ ಹೇಳಿದ, ನಮ್ಮದು ಭರತ ಖಂಡ ಅನಾದಿ ಕಾಲದಿಂದಲೂ ಗುರುವಂದನೆ ಮಾಡುವಂಥ ಒಂದು ದಿನವೇ ಇದೆ, ಗುರುಪೂರ್ಣಿಮೆ. ಆ ಗುರುಪೂರ್ಣಿಮೆಯಂದೇ ನನಗೆ ನಿಮ್ಮನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಂಡ. ಆ ದಿನ ಶುಕ್ರವಾರ ಚಂದ್ರಗ್ರಹಣ, ಅದೇ ದಿನ ಮಾಡಬೇಕು ಅಂತ ಇತ್ತು ಅವನಿಗೆ. ಆದರೆ ಗ್ರಹಣದ ಪ್ರಯುಕ್ತ ಅದನ್ನು ಇಂದು ಮಾಡ್ತಾ ಇದ್ದಾನೆ. ಗ್ರಹಣ ಬಡ್ದು ಹೋಯಿತು. ಗ್ರಹಣ ಕಳೆದು ನಮ್ಮೆಲ್ಲ ಅಧ್ಯಾಪಕ ಬಂಧುಗಳ ಮುಖದಲ್ಲಿ ಇವತ್ತು ತುಂಬ ಮುಗ್ಧ ನಗೆ ಕಾಣುವಾಗ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗ್ತದೆ. ಶ್ರಾವಣ್ ಮತ್ತು ಕಿರಣ್ ಕುಮಾರ್ ಕೃತಾರ್ಥರಾದಿರಿ, ನಾವು ಕೃತಾರ್ಥರಾದೆವು. ಹಾಗೆ ನಮ್ಮ ಹೆಗಲಿಗೊಂದು ದೊಡ್ಡ ಮಾಲೆ ಹಾಕಿ ಹೊರೆ ಕೊಟ್ಟಿರಿ. ನಿಮ್ಮ ಕೆಲಸವನ್ನು ನೀವು ಮಾಡಿದಿರಿ, ಆದರೆ ನಮಗೊಂದು ಹೊರೆ ಕೊಟ್ಟಿದ್ದೀರಿ. ನೀವಾಗೊಂದು ಹೇಳಿದಿರಿ ಭಾಷಣದಲ್ಲಿ, ಮೊಗವೀರ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಊರಿಗೊಂದು ಶಾಲೆ ಮಾಡಬಹುದು ಅಂತೇಳಿ. ಆದರೆ ನಾವು ಕಲಿಸಿಕೊಟ್ಟಂಥ ವಿದ್ಯಾರ್ಥಿಗಳು ನಮ್ಮ ಈ ಮೊಗವೀರ ಶಾಲೆಯನ್ನು ಎತ್ತಿ ಹಿಡಿದಿದ್ದಾರೆ. ನಿಮಗೆ ಕಾಣುವ ಹಾಗೆ ಇಷ್ಟು ದೊಡ್ಡ ಕಟ್ಟಡವನ್ನು ಶಾಲೆಗಾಗಿ ಕಟ್ಟಿಕೊಟ್ಟಿದ್ದಾರೆ. ನಮ್ಮ ಎಲ್ಲ ವರ್ಷದ ಕಾರ್ಯಕ್ರಮದಲ್ಲಿ ನಮಗೊಂದು ಬೆಂಗಾವಲಾಗಿ ಶಕ್ತಿಯಾಗಿ ನಿಂತಿದ್ದಾರೆ. ಹಾಗೆ ನನ್ನ ಮನಸ್ಸಲ್ಲೊಂದಿತ್ತು, ನನಗೆ 41 ವರ್ಷ ಈ ಶಾಲೆಗೆ ಕಾಲಿಟ್ಟಾಯಿತು. ನನ್ನ ಅವಧಿಯಲ್ಲಿ ನಾನು ಎಲ್ಲರ ನಮ್ಮೆ ಸೇರಿಸಿ ಅವನಲ್ಲಿ ಹೇಳಿದ್ದೆ, ನಾನು ಇಂಥದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನನಗೆ ಬಹಳ ಆಸೆ. ನವೆಂಬರ್ 16ಕ್ಕೆ ಮಾಡಬೇಕು ಅಂತ ಇದ್ದೇನೆ ನಾನು ಅಂತ ಹೇಳಿದಾಗ ಅವ ಹೇಳಿದ್ದೆ, ಇರಲಿ ಟೀಚರ್ ನೀವು ಮತ್ತೆ ಮಾಡಿ, ನಾನೀಗ ಮಾಡ್ತೇನೆ ಅಂತೇಳಿ.
ಸಂತೋಷ ಆಯಿತು. ನನಗೊಂದು ಮಾರ್ಗದರ್ಶನ ಆಯಿತು, ನನ್ನ ಕಾರ್ಯಕ್ರಮಕ್ಕೊಂದು ಮಾರ್ಗದರ್ಶನ ಆಯಿತು ಅಂತೇಳಿ ನಾನು ಕೇಳಿಕೊಂಡು ಏನು ಮಾತನಾಡುವುದಿಲ್ಲ. ನಾನು ತುಂಬಿದೆ ಹೃದಯ. ನನ್ನ ಶಿಕ್ಷಕ ಬಂಧುಗಳನ್ನೆಲ್ಲ ಮುಗ್ಧ ಮುಖದ ಶಿಕ್ಷಕ ಬಂಧುಗಳು, ನಮ್ಮ ಶಾಲೆ ಒಂದು ಕುಟುಂಬ. ಇಲ್ಲಿ ಕಷ್ಟ ಸುಖ ಎಲ್ಲ ಬಂದಾಗ ಜಗಳ ಮಾಡ್ತೇವೆ, ನಗಾಡ್ತೇವೆ, ಚಾ ಕುಡಿತೇವೆ, ಎಲ್ಲವೂ ಮಾಡ್ತೇವೆ. ಹಾಗೆ ನಾವು ಬಹಳ ಪ್ರೀತಿಯಲ್ಲಿರುವಂಥ ಒಂದು ಕುಟುಂಬದ ಸದಸ್ಯರು. ನಾವೆಲ್ಲರೂ ಒಟ್ಟಿಗೆ ಇರುವಾಗ ಬಹಳ ಖುಷಿಯಾಯಿತು ನನಗೆ. ನಿಮ್ಮ ಈ ಕಾರ್ಯಕ್ರಮ, ನಮ್ಮ ಅಜ್ಜ, ನಾವು ನಂಬಿದ ಅಜ್ಜ, ಆ ವ್ಯಾಘ್ರ ಚಾಮುಂಡೇಶ್ವರಿ ನಿಮಗೆ ಶಕ್ತಿ ಕೊಡಲಿ, ಇನ್ನಷ್ಟು ನಿಮ್ಮ ಈ ಸಂಸ್ಥೆ ಬೆಳಗಲಿ, ಈ ಪ್ರಾರಂಭದ 5 ಕಾರ್ಯಕ್ರಮಗಳು ಸಹ ಸುಸೂತ್ರವಾಗಿ ನಡೀಲಿ, ನಿಮಗೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಕೂಡ ಬರಲಿ ಅಂತ ನಾನೆಲ್ಲ ಅಧ್ಯಾಪಕ ಬಂಧುಗಳ ಪರವಾಗಿ ತುಂಬ ಹೃದಯದಿಂದ ನಿಮಗೆ ಹಾರೈಸಿ, ತಾನು ಕಲಿತ ಶಾಲೆಯ, ಅದು ಕೂಡ ನಮಗೆ ವಿದ್ಯೆ ಕಲಿಸಿದ ಮೇರು ಪರ್ವತದಷ್ಟು ಎತ್ತರದಲ್ಲಿರುವ ನಮ್ಮ ನಾಟ್ಯ ಗುರುಗಳ ಸಮ್ಮುಖದಲ್ಲಿ ನಾವೊಂದು ಬಹಳ ಚಿಕ್ಕವರವರ ಎದುರಿನಲ್ಲಿ ಅವರ ಒಂದಿಗೆ ನಮ್ಮನ್ನು ಗುರುತಿಸಿ, ಅದು ಕೂಡ ನಿವೃತ್ತರಾದವರು, ಈಗ ವೃತ್ತಿ ಜೀವನದಲ್ಲಿ ಇರುವವರು, ಪರಂಧಾಮವನ್ನೈದಿದ್ದವರು ಎಲ್ಲರನ್ನು ಕೂಡ ಸ್ಮರಣೆ ಮಾಡಿಕೊಂಡು ಆ ಒಂದು ಗುರು ಪರಂಪರೆಯ ಒಂದು ಸೊಗಡನ್ನು ಉಳಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಶ್ರಾವಣ್ ಉಳ್ಳಾಲ್. ಅವರು ನಿಜವಾಗಿಯೂ ಕೃತಾರ್ಥ. ಎರಡನೆಯದಾಗಿ, ಈ ಶಾಲೆಗೆ ಒಂದು, ಈ ಮಣ್ಣಿಗೆ ಇದು ತ್ಯಾಗ ಮತ್ತು ಶರಣಾಗತ ಭಾವದ ಪರೋಪಕಾರದ ಮಣ್ಣು. ಈ ಶಾಲೆಯಲ್ಲಿ ಮಾಡಿದಂತಹ ಅಥವಾ ಈ ಶಾಲೆಯಲ್ಲಿ ಕಲಿತಂತಹ ಯಾವ ವಿದ್ಯಾರ್ಥಿಗಳು ಕೂಡ ಅವರು ಕೆಳಗೆ ಬರಲಿಲ್ಲ, ಬಹಳ ಎತ್ತರಕ್ಕೆ ಹೋಗಿದ್ದಾರೆ. ಅದು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿಯ ದಯೆ. ಈ ಶಾಲೆಗೆ ಒಂದು ಸಂಘ ಇತ್ತು ಮೊದಲು, ಅದು ಶಾಲಾ ಹಳೆ ವಿದ್ಯಾರ್ಥಿ ಸಂಘ. ಶಾಲೆಗೆ ಬಾವಿಗೆ ಕುಡಿಲಿಕ್ಕೆ ನೀರು ಇರಲಿಲ್ಲ, ವಿದ್ಯುತ್ ದೀಪ ಇರಲಿಲ್ಲ, ಅಥವಾ ಫ್ಯಾನ್ ಇರಲಿಲ್ಲ, ಬೆಂಚು ಡೆಸ್ಕ್ಗಳು ಇರಲಿಲ್ಲ, ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿತ್ತು. ಹತ್ತಿರದ ಮನೆಯಿಂದ ನಾವು ನೀರು ತರ್ತಿದ್ದೆವು. ಆಗ ನಮಗೆ ನಮ್ಮ ಸಹಾಯಕ್ಕೆ ಬಂದವರು ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘ. ಶಾಲೆಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಅವರು ತಮ್ಮ ಋಣವನ್ನು ಸಂದಾಯ ಮಾಡಿದ್ದಾರೆ. ಆ ನಂತರ ಮಾರುತಿ ಕ್ರಿಕೆಟರ್ಸ್ ಕೂಡ ಶಾಲೆಗೆ ಒಂದು ಭವ್ಯವಾದ ಕಟ್ಟಡವನ್ನು ಕಟ್ಟಿ ತಮ್ಮ ಒಂದು ಋಣ ಸಂದಾಯವನ್ನು ಕೂಡ ಮಾಡಿದ್ದಾರೆ. ಈಗ ನಮ್ಮ ವಿದ್ಯಾರ್ಥಿ ಶ್ರಾವಣ್ ಉಳ್ಳಾಲ್ ಒಂದು ಗುರುಗಳಿಗೆ ದೈವತ್ವದ ಒಂದು ಸ್ಪರ್ಶವನ್ನು ಕೊಟ್ಟು ತನ್ನ ಶರಣಾಗತ ಭಾವವನ್ನು ಅವರಲ್ಲಿ ತೋರಿಸಿದ್ದಾರೆ. ಈ ಪರಂಪರೆ ಅವರ ವಿದ್ಯಾರ್ಥಿಗಳಿಗೆ, ಅವರ ಶಿಷ್ಯರಿಗೆ ಒಂದು ಮಾದರಿಯಾಗಲಿ ಅಂತ ಆಶಿಸ್ತೇನೆ. ಹಾಗೆ ಇನ್ನೊಂದು ಕೃತಾರ್ಥ ಶಬ್ದಕ್ಕೆ ನಾನು ಅರ್ಥ ಹೇಳ್ತೀನಿ. ಏನಂತ ಹೇಳಿದರೆ, ನಾನು ಮುಖ್ಯೋಪಾಧ್ಯಾಯಿನಿಯಾಗಿದ್ದಾಗ ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಯು ನನ್ನನ್ನು ಅರಸಿಕೊಂಡು ಬಂದಿತ್ತು. ಆಗ ನನ್ನ ಹತ್ರ ಒಂದು ಅರ್ಜಿಯನ್ನು ಕೇಳಿದರು, ನಿಮ್ಮ 2 ಫೋಟೋ ಮತ್ತು ನೀವು ಮಾಡಿದ ಕೆಲವು ಕೆಲಸಗಳು ಮತ್ತು ಇಂಥ ಒಂದು ಕೆಲವು ವಿಷಯಗಳನ್ನು ಕೇಳಿದರು. ಅದಕ್ಕೆ ನಾನು ಕೇಳಿದೆ, ನಾನು ಅದು ಬರೆದು ನೀವು ನನಗೆ ಪ್ರಶಸ್ತಿಯನ್ನು ಕೊಡುವುದಾ ಅಂತ ಕೇಳಿದೆ. ಹೌದಾ, ನಮಗೆ ಅದು ಪ್ರಶಸ್ತಿಯನ್ನು ಅಂದರೆ ಅಪ್ಲಿಕೇಶನನ್ನು ಇಟ್ಟುಕೊಂಡೇ ನಾವು ಅದು ಪ್ರಶಸ್ತಿಯನ್ನು ಕೊಡೋದಂತ. ಆಗ ನಾನೊಂದು ಮಾತು ಹೇಳಿದೆ ಅವರ ಹತ್ರ, ಮೇಡಮ್, ನಾನಾಗಿ ನಿಮ್ಮ ಪ್ರಶಸ್ತಿಗೆ ನಾನು ಅರ್ಜಿ ಹಾಕುವುದಿಲ್ಲ, ನೀವು ಕೊಟ್ಟರೆ ನಾನು ತಗೊಳ್ತೇನೆ. ಒಂದು ಮಾತು ಹೇಳಿದೆ, ನಮ್ಮ ವಿದ್ಯಾರ್ಥಿಗಳು ನಮಗೆ ನಮ್ಮ ಬಗ್ಗೆ ಒಂದು ಮಾತು ಹೇಳಿದರೆ, ನನಗೆ ಇಂಥ ಟೀಚರ್ ನನಗೆ ಒಳ್ಳೆ ಕಲಿಸಿದ್ದಾರೆ ಅಂತ ಒಂದು ಮಾತು ಹೇಳಿದರೆ ಅದು ನನಗೆ ದೊಡ್ಡ ಪ್ರಶಸ್ತಿ ಅಂತ ಹೇಳಿದೆ. ಆ ಮರು ವರ್ಷದ ನಂತರ ನಮಗೆ ಪ್ರಶಸ್ತಿ ಬಂತು, ಅರಸಿಕೊಂಡು ಬಂತು. ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳಿದರೆ, ನಮ್ಮ ವಿದ್ಯಾರ್ಥಿ ಇವತ್ತು ಈ ರೀತಿಯ ಅವಿಸ್ಮರಣೀಯವಾದ, ಅಪರೂಪವಾದ, ವಿಶಿಷ್ಟಪೂರ್ಣವಾದ ಈ ಒಂದು ಗುರುವಂದನೆಯನ್ನು ಮಾಡಿ ಕೃತಾರ್ಥನಾಗಿದ್ದಾನೆ. ನಾನು ಅಲ್ಲಿ ಇಲಾಖೆಗೆ ಕೊಟ್ಟ ಮಾತನ್ನು ಇಲ್ಲಿ ಅವನಿಂದ ನಾನು ಸಾರ್ಥಕತೆಯನ್ನು ಪಡೆದುಕೊಂಡಿದ್ದೇನೆ. ಶ್ರಾವಣ್ ಉಳ್ಳಾಲ್ ನಾಟ್ಯ ಕಲಾ ಈ ಗುರುವಂದನೆ ಕಾರ್ಯಕ್ರಮ ಕೃತಾರ್ಥವಾಗಿದೆ.
ಅಂತ ಹೇಳ್ತೇನೆ. ಹಾಗೆಯೇ ಯಾವ ಅಧ್ಯಾಪಕರಿಗೆ ಆಗಲಿ, ಯಾವ ಶಿಕ್ಷಕರಿಗೆ ಆಗಲಿ, ವಿದ್ಯಾರ್ಥಿಗಳು ಕೊಡುವ ಆ ಒಂದು ಪ್ರಶಸ್ತಿ ಅಥವಾ ಗೌರವ ಅದು ರಾಷ್ಟ್ರ ಪ್ರಶಸ್ತಿ ಆಗಲಿ, ಅದಕ್ಕಿಂತ ದೊಡ್ಡ ಪ್ರಶಸ್ತಿ, ಅದಕ್ಕಿಂತಲೂ ಇದು ದೊಡ್ಡದಂತ ನಾನು ಖಂಡಿತವಾಗಿಯೂ ಹೇಳ್ತೇನೆ. ಇವತ್ತು ನನ್ನ ಒಂದು ಮನಸ್ಸು ಕೂಡ ಒಂದು ಅಂದರೆ ಅಂದುಪಟ್ಟ ಮಾತು ಇಂದು ಸಾರ್ಥಕ ಆಗಿದೆ, ಕೃತಜ್ಞತೆಯನ್ನು ಪಡೆದಿದೆ. ಗುರುಗಳ ಒಂದು ಪ್ರಶಸ್ತಿಯನ್ನು ಖಂಡಿತವಾಗಿಯೂ ಮಾನದಂಡ ಆಗಿಟ್ಟುಕೊಳ್ಬೇಡಿ. ಅವರಲ್ಲಿರುವ ಕಲೆಯನ್ನು ಗುರುತಿಸಿ, ಅವರಲ್ಲಿರುವ ಚೈತನ್ಯವನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳುತ್ತಾ, ಶ್ರಾವಣ್ ಉಳ್ಳಾಲ್ ಈ ಒಂದು ಇದನ್ನು ಪರಂಪರೆಯನ್ನು ಈ ಶಾಲೆಯಲ್ಲಿ ಮಾಡಿ ಬಹಳ ಒಂದು ಎತ್ತರದ ಸ್ಥಾನಕ್ಕೆ ಹೋಗಿದ್ದಾನೆ. ನಮ್ಮ ಗುರುಗಳು ಅವನಿಗೆ ಎಲ್ಲ ವಿದ್ಯೆಯನ್ನು ದಾರಿ ಎರೆದು ಕೊಟ್ಟಿದ್ದಾರೆ. ನಾನು ಕೂಡ ಅವರಿಂದ ನೃತ್ಯ ಕಲ್ತಿದ್ದೇನೆ. ಇವತ್ತು ನಾನು ಕೊಡುವ ಅವನಿಗೆ ಹಾರೈಕೆ ಏನಂದ್ರೆ, ನಮ್ಮ ಗುರುವನ್ನು ಮೀರಿಸುವ ಶಿಷ್ಯನಾಗಿ ಅವನು ಬೆಳೆದು ಬರಲಿ ಅಂತ ಹಾರೈಸಿಕೊಂಡ ಎಲ್ಲರ ಪರವಾಗಿಯೂ ನಾನು ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇಲ್ಲಿ ಮಾತಾಡುವ ಉದ್ದೇಶದ ನನಗೆ ಗೊತ್ತೇ ಇರಲಿಲ್ಲ, ನಾನು ಮಾತಾಡಲಿಕ್ಕೆ ತಯಾರಾಗಿಯೂ ಬಂದಿರಲಿಲ್ಲ. ಆದರೆ ಇಲ್ಲಿಯ ವ್ಯವಸ್ಥೆಯನ್ನು, ಅದು ಸ್ಟೂಡೆಂಟ್, ಅವನು 3ನೇ ತರಗತಿಯಲ್ಲಿ ನನ್ನಲ್ಲಿದ್ದ. ಅವನ ತಾಯಿಯು ನನ್ನ ಪ್ರೀತಿ ಪಾತ್ರಳಾದವಳು. ಇನ್ನು ಅವಳ ಚಿಕ್ಕಮ್ಮ ಅಲ್ಲಿ ಇದ್ದಾರೆ, ಅವರು ಕೂಡ ಇಲ್ಲೇ ಇದ್ದವರು. ಇವರ ಅಣ್ಣ ಎಲ್ಲರೂ ನಮ್ಮ ಇಲ್ಲೇ ಕಲಿತವರು. ಆದರೂ ಶ್ರಾವಣ್ ಕ್ಲಾಸ್ನಲ್ಲಿರುವಾಗ ಅವನ ಮಾತು ಕೇಳಬೇಕಾದ್ರೆ ನಾನು ಅವನ ಕಿವಿ ಹತ್ರ, ಅವನ ಬಾಯಿ ಹತ್ರ ನನ್ನ ಕಿವಿ ಇಡಬೇಕು. ಅಷ್ಟು ನಿಧಾನವಾಗಿ ಮಾತಾಡಿಕೊಂಡು ಅವನು ತುಂಬ ಒಳ್ಳೆಯ ನೀತಿ, ಆಗಲೇ ಅವನಲ್ಲಿ ಆ ಒಂದು ಗುರುಭಕ್ತಿ ಮೊದಲಿಂದ ಸಫರಾಗಿದ್ದೀನಿ ನೀನು ಅಂತ ಹೇಳಿಕೊಂಡು. ಅಂದರೆ ಅವನು ಈಗ ತುಂಬ ಕೆಲಸ ಮಾಡ್ತಾ ಇದ್ದಾನೆ, ತುಂಬ ಕ್ಲಾಸ್ಗಳಿವೆ ಅಂತ ಹೇಳಿಕೊಂಡು. ಅದರಲ್ಲಿ ಅವನಲ್ಲಿರುವ ಆ ವಿನಯತೆ ಇದೆಯಲ್ಲ, ಅದು ಮೊದಲು ಹೇಗಿತ್ತು, ಈಗ ಅದಕ್ಕಿಂತಲೂ ಮಿಗಿಲಾಗಿದೆ. ಯಾರಿಗೂ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟು ಮಂದಿ ಅಧ್ಯಾಪಕರನ್ನು ಸನ್ಮಾನಿಸುವಂಥ ಯೋಗ ಯಾರಿಗೂ ಬಂದಿರಲಿಲ್ಲ. ಇನ್ನು ಅವನಿಗೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಲಭಿಸಲಿ ಅಂತ ಹೇಳಿಕೊಂಡು ನಾನು ನಮ್ಮ ಊರಿನ ವ್ಯಾಘ್ರ ಚಾಮುಂಡೇಶ್ವರಿಯಲ್ಲಿಯೂ ಪ್ರಾರ್ಥಿಸ್ತೇನೆ, ಅವನಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿಕೊಂಡು. ಅಲ್ಲದೆ ಈ ಶಾಲೆಯ ಒಂದು ಔಚಿತ್ಯ ಏನು ಅಂತ ಹೇಳಿದರೆ, ಈ ಶಾಲೆಯನ್ನು ಮಾಡಿದವರು ಮೊಗವೀರ ಸಂಘದವರು. ಅಂದರೆ ಆ ಕಾಲದಲ್ಲಿ ಶಾಲೆ ಇರಲಿಲ್ಲ ಅಂತೆ. ಹಾಗೆ ಅವರ ದುಡಿಮೆಯ ಹಣದಿಂದ ಒಂದು ಪಾಲನ್ನು ಇಟ್ಟು ಶಾಲೆಯನ್ನು ಕಟ್ಟಿ ಮುಂದೆ ತಂದವರು. ಆಮೇಲೆ ನಾವೆಲ್ಲ ಬರುವಾಗ ನಮಗೆ ಗೌರ್ಮೆಂಟಿನಿಂದ ಸಂಬಳ ಬರ್ತಿತ್ತು. ಆದರೆ ನಾನು ಮುಂಬೈಯಲ್ಲಿ ಕೆಲಸದಲ್ಲಿದ್ದು ನನ್ನ ಅವರು ಮೆಡಿಕಲ್ ಶಾಪ್ ಹಾಕುವ ಉದ್ದೇಶದಿಂದ ಊರಿಗೆ ಬರುವಾಗ ನಾನು ಅಲ್ಲಿಯ ಕೆಲಸ ಬಿಟ್ಟು ಬರಬೇಕಾಯಿತು. ಆಗ ಬರುವಾಗ ನಾನು ಅವರಲ್ಲಿ ಹೇಳಿದ್ದೇನೆ, ನಾನು ಇನ್ನೂ ಕೆಲಸ ಮಾಡೋದಿಲ್ಲ ಅಂತ ಹೇಳಿಕೊಂಡು. ಆದರೆ ನನ್ನ ತಂದೆ ಹಾಗೂ ನಮ್ಮ ಇಲ್ಲಿಯ ಹಿರಿಯರು, ಶೇಷಪ್ಪ ಪುತ್ರನ್ ಹಾಗೂ ಗೋಪಾಲಕೃಷ್ಣ ಸುವರ್ಣ, ಇನ್ನೊಬ್ಬರ ಹೆಸರು ನನಗೆ ಗೊತ್ತಿಲ್ಲ, ನನ್ನ ತಂದೆಯವರ ಆತ್ಮೀಯ ಗೆಳೆಯರು. ನಾನು ಬಂದ ಕೂಡಲೇ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳುವಾಗ ನನ್ನ ತಂದೆ ಹೇಳಿದರು, ನೀನು ಒಳಗೆ ಕೂತ್ಕೊಂಡ್ರೆ ನೀನು ಒಳಗೆ ಇರ್ತಿ ಅಂತ ಹೇಳಿಕೊಂಡು ಅವರಾಗಿ ನಮ್ಮ ಇಲ್ಲಿಯವರ ಹತ್ರ ಮಾತಾಡಿ, ಆದರೆ ಹೆಡ್ ಮಾಸ್ಟರ್ ಮತ್ತು ಶೇಷಪ್ಪ ಪುತ್ರ ನನ್ನನ್ನು ಮನೆಗೆ ಬಂದು ಕರೆದರು. ಆ ರೀತಿಯಲ್ಲಿ ನಾನು ಇಲ್ಲಿ ಬಂದು ಕಾಲಿಟ್ಟಿದ್ದೇನೆ. ನನ್ನಿಂದಾದ ಇದು ಸೇವೆಯನ್ನು ಮಾಡಿದ್ದೇನೆ. ಅಂತೂ ನಾನು ಈಗ ಕೂಡ ನಾನು ಹೇಳ್ತೇನೆ, ನಾನು ಊಟ ಮಾಡೋ ಅನ್ನ ನಂದು ಮೊಗವೀರರದ್ದು, ನನ್ನ ಮೊಗವೀರ ಶಾಲೆಯ ಅನ್ನವನ್ನೇ ಊಟ ಮಾಡೋದು. ಇದನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ. ನನ್ನಿಂದ ಏನಾದರೂ ನಾನು ಏನು ತಪ್ಪು ಮಾಡೋದಂತಲ್ಲ, ನಾನು ಸ್ವಲ್ಪ ಜೋರಿದ್ದೆ ಕ್ಲಾಸ್ನಲ್ಲಿ, ಮಕ್ಕಳಿಗೆ ಸ್ವಲ್ಪ ಜೋರು ಇದ್ದೆ. ಆದರೆ ಶಾಲೆ ಬಿಟ್ಟ ನಂತರ ನನಗೆ ಮಕ್ಕಳು ನನ್ನ ಮಕ್ಕಳಾಗಿ, ಅದು ಉದಾಹರಣೆಗೆ ಅಂತ ಹೇಳಿದರೆ ನನಗೆ ಸ್ವಂತ ಮಕ್ಕಳಿಲ್ಲ, ನನ್ನ ಕ್ಲಾಸಿನ ಮಕ್ಕಳೇ ನನ್ನ ಮಕ್ಕಳು ಅಂತ. ಅದೇ ರೀತಿಯಲ್ಲಿ ಇಂದು ಶ್ರಾವಣ್ ನನ್ನನ್ನು ತಾಯಿಯ ಸ್ಥಾನದಲ್ಲಿಟ್ಟುಕೊಂಡು ನನ್ನನ್ನು ಸನ್ಮಾನಿಸಿದ್ದಾನೆ. ಅವನಿಗೆ ಉತ್ತರೋತ್ತರ ಅಭಿವೃದ್ಧಿ ಲಭಿಸಲಿ ಅಂತ ಹೇಳಿಕೊಂಡು ನಾನು ಪ್ರಾರ್ಥಿಸ್ತಾ ಇದ್ದೆ. ಇನ್ನು ನಮ್ಮ ಮೋಹನ್ ಮಾಸ್ಟರ್ ಅವರು ನಮ್ಮ ಒಡನಾಡಿ ಹಾಗೂ ನಮ್ಮ ಅಣ್ಣ ಅಂತ ಹೇಳಿಕೊಂಡು, ನನ್ನ ಅಣ್ಣ ಮತ್ತು ಅವರು ಕ್ಲಾಸ್ಮೇಟ್ಸ್ ಮತ್ತು ಒಟ್ಟಿಗೆ ಬೆಳೆದವರು.
ನಾವು ನೆರೆಮನೆಯವರು, ಮೊದಲಿಂದಲೂ ಒಟ್ಟಿಗೆ ಇದ್ದೇವೆ. ಈಗಲೂ ನಾನು ಏಕಾಂಗಿಯಾಗಿದ್ದೇನೆ, ಆದರೆ ಕರೆದು ಕೇಳ್ತಾ ಇದ್ದಾರೆ. ಅದೊಂದು ನನ್ನ ಪುಣ್ಯ ಅಂತ ಹೇಳ್ತೇನೆ. ಅಂತೂ ನನ್ನ ಮಗುವಿರ ಶಾಲೆಯ ಸ್ಟಾಫ್ಗಳಿದ್ದಾರಲ್ಲ, ಅವರು ನನ್ನನ್ನು ಬಿಟ್ಟು ಹಾಕುವುದಿಲ್ಲ. ನನ್ನ ತಂಗಿ ಅಂದರೆ ಚಿಕ್ಕಮ್ಮನ ಮಗಳು ಯಾವಾಗಲೂ ಹೇಳಲಿಕ್ಕುಂಟು, ನಿನಗೇನು, ನಿನ್ನ ಸ್ಟಾಫಿನವರು ಈಗಲೂ ಬರ್ತಾರೆ ನಿನಗೆ ಇದು ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿ. ಆ ಪುಣ್ಯ ಹೆಚ್ಚಿನವರಿಗೆ ಸಿಕ್ಕುವುದಿಲ್ಲ. ಅದೇನೋ ನನಗೆ ದೇವರು ಕೊಟ್ಟಂತಹ ಒಂದು ವರ ಅಂತ ಹೇಳಿಕೊಂಡು ಶ್ರಾವಣಿಗೆ ನಾನು ಉತ್ತರೋತ್ತರ ಅಭಿವೃದ್ಧಿಯನ್ನು ಹಾರೈಸ್ತಾ ಇದ್ದೇನೆ. ಅವನ ಇಡೀ ಕುಟುಂಬಕ್ಕೆ ಹಾರೈಸ್ತಾ ಇದ್ದೇನೆ. ಇನ್ನು ಮುಂದೆ ಅವನು ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನೇ ಪಡೆಯಲಿ. ಪ್ರಶಸ್ತಿ ಪಡೆದವರಲ್ಲಿ ನಮ್ಮ ಮಾಸ್ಟರ್ ಇದ್ದಾರೆ. ಅಂತೂ ಈ ಶಾಲೆಯ ಅನುಭವ ಉಂಟಲ್ಲ, ಅದನ್ನು ಮರೆಯುವಂಥದ್ದಲ್ಲ. ನಾವು ಒಂದೇ ಕುಟುಂಬದವರಾಗಿ ಒಮ್ಮೆ ಜಗಳ ಆಡಿಕೊಳ್ತೇವೆ, ಮತ್ತೆ ಒಂದೇ. ಆದರೆ ನಮ್ಮದ ಮಧ್ಯಾಹ್ನದ ನಂತರ ಒಂದು ಕ್ಲಾಸು ಊಟ ಎಲ್ಲ ಆದ ನಂತರ ಆಫೀಸ್ ರೂಮ್ನಲ್ಲಿ ನನಗೆ ಈಗಲೂ ನೆನಪಾಗ್ತಾ ಉಂಟು. ಮೋಹನ್ ಮಾಸ್ಟ್ರು, ಸೀತಮ್ಮ ಟೀಚರು, ಸುಗಂಧಿ ಟೀಚರ್, ನಾವೆಲ್ಲರೂ ಇದ್ದುಕೊಂಡು ಜಾನಕ್ಕೆ ಎಲ್ಲರೂ ಇದ್ದುಕೊಂಡು ಗೊತ್ತಿಲ್ಲದ ವಿಷಯಗಳನ್ನು ಕೇಳಿಕೊಂಡು ಅಲ್ಲಿ ನೆಗಾಡೋದು ಅಂತ ಹೇಳಿದರೆ ಅಷ್ಟಿಷ್ಟಲ್ಲ. ಅಂತೂ ಈ ನನ್ನ ಶಾಲೆಯ ಸ್ಟಾಫನ್ನು ನಾನು ಎಂದೂ ಮರೆಯುವುದಿಲ್ಲ. ಅವರು ಕೂಡ ನನ್ನನ್ನು ನನ್ನ ಅಂತ್ಯಕಾಲದಲ್ಲಿ ಕೂಡ ನನ್ನನ್ನು ನನ್ನ ಇದಕ್ಕೆ ಬರಬೇಕು ಅಂತ ನಾನು ಹಾರೈಸ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಕಲಿತಾ ಇರುವಾಗ ಬಹಳ ಸಾಧು ಮತ್ತು ಅಂಜಿಕೆಯ ಹುಡುಗ. ಆನಂತರ ಅವನ ತಾಯಿ ಶಕೀಲ ನಮ್ಮ ಶಾಲಾ ಸ್ಕೂಲ್ ಡೇ ಸಮಯದಲ್ಲಿ ಅವಳು ನೃತ್ಯ ಮಾಡೋದರಲ್ಲಿ ಬಹಳ ಮುಂಚೂಣಿಯಲ್ಲಿದ್ದವಳು. ಇನ್ನೂ ಕೂಡ ಕೆಲವರಿದ್ದರು. ಅವಳಿಗೆ ತನ್ನ ಮಗನನ್ನು ಒಂದು ನೃತ್ಯಕ್ಕೆ ಅರ್ಪಿಸಬೇಕಂತ ಆಸೆ ಇತ್ತು. ಹಾಗೆ ಆ ಭಗವಂತ ಅವಳ ಆಸೆಯನ್ನು ಈಗ ನೆರವೇರಿಸಿ ಅವನು ಈ ಕ್ಷೇತ್ರದಲ್ಲಿ ಮುಂದುವರಿಸ್ತಾ ಇದ್ದಾನೆ. ಅವನಂತೆ ಸಾಧಾರಣ ಒಂದು 60 ಜನ ನೃತ್ಯ ಗುರುಗಳು, ಮೇಲ್ಮಟ್ಟದ ನೃತ್ಯ ಗುರುಗಳು ಇವನಂತೆಯೇ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಂದಿನವರೆಗೆ ಎಲ್ಲ ಕಾರ್ಯಕ್ರಮಗಳಿಗೆ ಭಗವಂತನಿಗೆ ದೀಪ ಹಚ್ಚುವಂತಹ ಒಂದು ದೊಡ್ಡ ಒಂದು ಮಹತ್ತಾದಂಥ ವಿಷಯವನ್ನು ನನ್ನಿಂದ ಮಾಡಿಸ್ತಾರೆ. ಹಾಗೆ ಅವರೆಲ್ಲರಿಗೂ ನಾಟ್ಯ ಕ್ಷೇತ್ರ ಒಳ್ಳೇದು ಮಾಡಲಿ ಅಂತ ಹೇಳುತ್ತಾ, ಮತ್ತು ಇವನ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ನಾನು ಅವನಿಗೆ ದೇವರಲ್ಲಿ ಅನುಗ್ರಹ ಬೇಡಿ ಆಶೀರ್ವಾದ ಮಾಡಿದ್ದೇನೆ. ಇಲ್ಲಿ ಬಹುಶಃ ಎಲ್ಲರಿಗಿಂತ ಹಿರಿಯವನಾಗಿದ್ದೇನೆ. ಆದ್ದರಿಂದ ಆಶೀರ್ವಾದ ಕೊಡುವಂತಹ ಒಂದು ಹಕ್ಕು ಕೂಡ ನನಗಿದೆ. ಮತ್ತು ಒಂದು ವಿಷಯ ನಾನು ಹೇಳಬೇಕಂದ್ರೆ, ನಾವು ಇಲ್ಲಿ ಶಾಲೆಯಲ್ಲಿ ಇರುವಾಗ ಈಗ ನಿವೃತ್ತ ಆಗಿರುವಂಥ ಈ ಸಮಯದಲ್ಲಿ ನೃತ್ಯದಲ್ಲಿಯೂ ಸಾಧಾರಣ ನಿವೃತ್ತಿಯಾಗಿ ಹೊಂದುತ್ತಾ ಇದ್ದೇನೆ ನಾನು. ಆದ ಸಮಯದಲ್ಲಿ ನಮ್ಮ ಹಿಂದಿನ ಕೆಲ ವಿಷಯಗಳನ್ನು ಮೆಲುಕು ಹಾಕ್ತಾ ಇರುವಾಗ ನಮ್ಮ ಇಲ್ಲಿ ನನ್ನ ನೃತ್ಯ ಕಲಿತವರು ಕೆಲವರಿದ್ದಾರೆ. ಸದಾನಂದ ಬಂಗೇರ ಮತ್ತು ಜಾನಕಿ ಪುತ್ರನ್, ವೇದ ಟೀಚರ್, ಹೆಡ್ ಟೀಚರು, ಮತ್ತು ವೀಣಾ, ಶೋಭಾ, ಇನ್ನು ವನಜ, ತುಂಬ ಮಂದಿ ಇದ್ದಾರೆ. ಇವರೆಲ್ಲರೂ ನನ್ನ ಶಿಷ್ಯರು. ಇವರ ಒಟ್ಟಿಗೆ ಕೂತ್ಕೊಂಡು ಸಂತೋಷ ಪಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇದಕ್ಕಾಗಿ ನಾನು ಈ ಅವಕಾಶವನ್ನು ಮಾಡಿಕೊಟ್ಟ ಶ್ರಾವಣನನ್ನು ಅಭಿನಂದಿಸ್ತೇನೆ ಮತ್ತು ಆಶೀರ್ವದಿಸ್ತೇನೆ. ಇನ್ನೊಂದು ವಿಷಯ ಏನಂದರೆ, ನಾವಿಲ್ಲಿ ಇರುವಾಗ ಕೆಲವು ಹಾಸ್ಯದ ಮಾತುಗಳನ್ನು ನಾವು ಇವತ್ತು ನೆನಪು ಮಾಡಿದ್ದೇವೆ. ನಾವು ಈ ಹಾಸ್ಯದ ವಿಷಯವನ್ನು ಹೇಳುವಂತಹ ಒಂದು ದೊಡ್ಡದಾದಂತಹ ಒಂದು ನಮಗೆ ಜಾನಕಿ ಟೀಚರು ಮೈಸೂರಿಗೆ ಹೋಗಿದ್ದಾಗ ಬಚ್ಚಂಗಾಯಿ ಅಂತ ತೆಗೆದು ಕೇಳಿ ಕುಂಬಳಕಾಯಿ ತೆಗೆದಂತಹ ಒಂದು ಸಂಗತಿ. ಇನ್ನೊಂದು, ನಮ್ಮ ಮೊದಲಿನ ಟೀಚರು ಮಂಗಳೂರಿಗೆ ಹೋಗಿ ಬರೋವರೆಗೆ ಒಂದು ವಿಷಯವನ್ನು, ಆ ವಿಷಯವನ್ನು ಜಾನಕಿಯ ಬಾಯಿಯಲ್ಲೇ ಕೇಳಬೇಕು. ಇದು ಯಾವಾಗಲೂ ನಾನು ಸಂತೋಷ ಪಡ್ತಾ ಇದ್ದೇನೆ ಕೇಳಿ. ನಾನಿವತ್ತು ಬಹಳ ಸಂತೋಷಗೊಂಡಿದ್ದೇನೆ. ಯಾಕಂದರೆ ನನಗೆ ಅನ್ನ ಕೊಟ್ಟ ಶಾಲೆ. ನಾನು ಈ ಕ್ಷೇತ್ರದಲ್ಲಿ ಹೋಗಬೇಕಾದ್ರೆ ಜಾನಕಿ ಹೇಳಿದ್ದಾಗೆ ನನಗೆ
ಮೊನ್ನೆ ಕೊನೆಗೆ ಒಂದು ರಾಜ್ಯೋತ್ಸವ ಕರ್ನಾಟಕ ಸಿಕ್ಕಿತು. ಮೊದಲು ಸಿಕ್ಕಬೇಕಿತ್ತು. ಯಾಕಂತ ಹೇಳಿದ್ರೆ ಶಾಂತಲ ಪ್ರಶಸ್ತಿ ನಮ್ಮ ರಾಜ್ಯದ ದೊಡ್ಡ ಪ್ರಶಸ್ತಿ, ಅದು ಮೊದಲು ಸಿಕ್ಕಿದೆ. ಇದು ಸಿಕ್ಕಲಿಲ್ಲ. ನಾನು ಯಾರ ಹತ್ರವೂ ಅದನ್ನು ಕೇಳಿಕೊಂಡು ಹೋಗಲಿಲ್ಲ. ಅದು ನನಗೆ ಮೊನ್ನೆ ಅಬಕ ಉತ್ಸವದಲ್ಲಿ ಸನ್ಮಾನ ಮಾಡುವಾಗ ಮಂತ್ರಿಗಳು ಮಾಡಿದ್ದು. ಅವರು ಹೇಳಿದರು 2000 ಅರ್ಜಿ ಬಂದಿದೆ, ಅದರಲ್ಲಿ 3 ಮಂದಿ ಅರ್ಜಿ ಕೊಡಲಿಲ್ಲ, ಅದರಲ್ಲಿ ಒಬ್ಬನು ಮೋಹನ್ ಕುಮಾರ್. ನನಗೆ ಭಾಳ ಸಂತೋಷ ಆಯಿತು. ನನಗೆ 4 ಪ್ರಶಸ್ತಿ ಬಂದಿದೆ, 87ರಲ್ಲಿ, 91ರಲ್ಲಿ, ಆಮೇಲೆ 2008ರಲ್ಲಿ, ಮತ್ತು ಮೊನ್ನೆ. ಯಾವುದಕ್ಕೂ ನಾನು ಯಾರಲ್ಲಿಯೂ ಯಾವ ಶಾಸಕರಲ್ಲಿಯೂ ನಾನು ಮಾತಾಡಲಿಲ್ಲ. ಅದು ಬರಬೇಕಾದ್ರೆ ನನ್ನ ಈ ಸಹೋದರಿಯರ ಒಂದು ತುಂಬು ಪ್ರೋತ್ಸಾಹ. ಒಬ್ಬರು ಹೇಳಿದರು, ನಾನು ಒಂದು ತಾಮ್ರದ ಬಳೆ ಹಾಕಿಕೊಳ್ತಿದ್ದೆ. ಆಗ ನನ್ನ ಸಹೋದರಿ ಒಬ್ಬರು ಹೇಳಿದರು, ಯಾವಾಗ ಸರ್ ನೀವು ಚಿನ್ನದ ಬಳೆ ಹಾಕೋದು ಅಂತೇಳಿ. ಅದು ಕೂಡ ಯೋಗ ಅಲ್ಲ, ಅವರ ಪ್ರೀತಿ. ಹಾಗೆ 4-5 ಬಳೆ ಬಂದಿದೆ. ನಾನು ಹೆಚ್ಚು ಉಟ್ಟುಕೊಳ್ಳುವಂತನ್ನು ಹಾಕಿಕೊಳ್ಳುವ ಎಂಥದ್ದು ಎಲ್ಲವೂ ನನಗೆ ನನ್ನ ಶಿಷ್ಯರು ಒದಗಿಸಿಕೊಟ್ಟಿದ್ದಾರೆ. ನನಗೆ 85ನೇ ವರ್ಷ ಪ್ರಾಯ. ನಾನು ಬಹಳ ಸಂತೋಷದಲ್ಲಿದ್ದೇನೆ. ನಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹೊರತು ಬಹಳ ಸಂತೋಷದಲ್ಲಿದ್ದೇನೆ. ಇದಕ್ಕಿಂತ ಮೊದಲು ಮೊಗವೀರ ಪಟ್ಟಣದಲ್ಲಿ ಆ ದೇವಿಯ ಮುಂದೆ ಕೂಡ ನನಗೊಂದು ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಮಾಡೋದು ಮುಖ್ಯ ಅಲ್ಲ, ಆದರೆ ಆ ಮನಸ್ಸು ನನ್ನನ್ನು ಈ ಉಳ್ಳಾಲದ ಹೆಸರನ್ನು ನನ್ನನ್ನು ಉಳ್ಳಾಲ ಮೋಹನ್ ಕುಮಾರನ ಸರ್ಟಿಫಿಕೇಟ್ ಇರುವುದಲ್ಲ. ನಾನು 2ನೇ ಸಲ ಪ್ರಶಸ್ತಿ ಬರುವಾಗ ಉಳ್ಳಾಲ ಮೋಹನ್ ಕುಮಾರ್ ಅಂತ ಬಂದಿದೆ. ಅದೀಗ ಪರ್ಮನೆಂಟ್ ಆಗಿದೆ. ಈಗೆಲ್ಲ ನನ್ನ ಪಾಸ್ಬುಕ್ನಲ್ಲಿ ಅದೆಲ್ಲ ಉಳ್ಳಾಲವೇ ಆಗಿದೆ. ಆದ್ದರಿಂದ ನನ್ನ ಒಂದು ನೃತ್ಯದ ಕಿಂಚಿತ್ ಸೇವೆಯಿಂದ ಉಳ್ಳಾಲದ ನೆನಪನ್ನು ಕೂಡ ಬೆಂಗಳೂರಿನಲ್ಲಿ ಮಾಡ್ತಾರಲ್ಲ ಅಂತ ನನಗೆ ಸಂತೋಷವಿದೆ. ಇನ್ನೊಂದು ವಿಷಯ ಏನಂದರೆ, ನಮ್ಮ ಗುರುಗಳು ಹೇಳಿಕೊಟ್ಟಂಥ ವಿದ್ಯೆಯನ್ನು ನಾನು ಎಲ್ಲರಿಗೂ ಮನಪೂರ್ವಕವಾಗಿ ದಾರೆ ಎರೆದದ್ದರಿಂದ ಇಷ್ಟು 60 ಜನಕ್ಕಿಂತ ಜಾಸ್ತಿ ದೇಶ ವಿದೇಶಗಳಲ್ಲಿ ಇದನ್ನು ಉಳಿಸಿಕೊಂಡು ಶಾಸ್ತ್ರೀಯ ಚೌಕಟ್ಟಿನ ಮೇಲೆ ಇದನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇದು ನನಗೆ ಇಳಿಯುವ ವಯಸ್ಸಿನಲ್ಲಿ ಭಾಳ ಸಂತೋಷ ವಿಷಯ. ನಾನು ಎಂತೂ ಇದನ್ನು ಸಡಿಲವಾಗಿ ಹೋಗಲಿಕ್ಕೆ ಬಿಡುವವನಲ್ಲ. ಹಾಗೆ ನನ್ನ ಅಧ್ಯಾಪಕ ವೃತ್ತಿ ಮತ್ತು ನನ್ನ ಕಲೆಯ ವೃತ್ತಿ ಎರಡರಲ್ಲಿ ಕೂಡ ನಾನು ಕೃತಾರ್ಥನಾಗಿದ್ದೇನೆ. ಹಾಗೆಂತ ನಾನು ನಿಮಗೆಲ್ಲರಿಗೂ, ಮತ್ತು ಇನ್ನೊಂದು ನನಗೆ ರವೀಂದ್ರ ನೆನಪಾಗ್ತದೆ. ಸಣ್ಣ ಹುಡುಗ, ಬಹಳ ಮಾತು ಜೋರು. ಆಚೆ ಈಚೆ ಹೋಗುವಾಗ ನನಗೆ ರವೀಂದ್ರ ಒಂದು ಯಾವಾಗಲೂ ನೆನಪಾಗ್ತದೆ. ಇವತ್ತು ಎದುರಿಗೆ ಬಂದು ಕೂತಿದ್ದಾನೆ. ಅಂದರೆ ಕೆಲವರಲ್ಲಿದ್ದಾರೆ, ಕೆಲವರ ಹೆಸರು ಬರುತ್ತಿಲ್ಲ. ಆದರೆ ಅದು ಮರೆತು ಹೋಗದಂಥ ಕೆಲವು ಸಂದರ್ಭ. ಅಧ್ಯಾಪಕ ವೃತ್ತಿ ಬಹಳ ಒಳ್ಳೆಯದು. ಯಾಕಂದರೆ ದಾರಿಯಲ್ಲಿ ಹೋಗುವಾಗ ಎಲ್ಲಿ ನೋಡಿದರು, ಅದರಲ್ಲಿಯೂ ಮಗವೀರ ಹುಡುಗರು ಎಲ್ಲಿ ನೋಡಿದ್ರು ಬನ್ನಿ ಸರ್ ಚಹಾ ಕುಡಿಯುವ ಅಂತೇಳಿ. ಇನ್ನು ಕೆಲವರು, ಒಂದು ಮುಸ್ಲಿಂ ಹುಡುಗಿ, ನಾನು ಆಗ ಹೇಳಿದ್ದೆ, ಅದು ನಾನೊಂದು ಟೈಲರ್ ಅಲ್ಲಿಗೆ ಹೋಗಿದ್ದೆ. ಅವಳು ಬಂದಿದ್ಲು ಬುರ್ಕಿ ಹಾಕಿ. ಒಂದು ಸರ್ ನಮಸ್ಕಾರ ಅಂತ ಜೋರು ಮಾತಾಡೋದು. ನಮಸ್ಕಾರ ಹೇಳಿದೆ. ಯಾರು ನನಗೆ ಗೊತ್ತಾಗಲಿಲ್ಲಲ್ಲ. ಅವಳ ಹೆಸರು ತಾಹಿರ ಅಂತ, ನಾನು ತಾರಾಯಿ ಅಂತ, ನಾನು ತಾರಾಯಿ ಅಂತ ಹೇಳಿದ್ದು. ಮತ್ತು ನಾನು ಕೇಳಿದೆ, ಮತ್ತೆ ನನಗೆ ಗೊತ್ತಾಯಿತು. ಮತ್ತೆ ಮದುವೆ ಆಗಿ ನಿಮ್ಮ ಶಿಷ್ಯನಿಗೆ ಮದುವೆ ಆಗಿದ್ದು, ಈಗ 3-4 ಮಕ್ಕಳಿದ್ದಾರೆ. ಹಾಗೆ ಈಗ ನನಗೆ ಬಹಳ ಇಂಥ ಒಂದು ಭಾಗ್ಯ ಸಿಕ್ಕುವುದು ಈ ಅಧ್ಯಾಪಕ ವೃತ್ತಿಯಲ್ಲಿ ಮಾತ್ರ. ಆದ್ದರಿಂದ ಅಧ್ಯಾಪಕ ವೃತ್ತಿ ತುಂಬ ಒಳ್ಳೆಯದು. ಇನ್ನೊಂದು ಏನಂತ ಹೇಳಿದರೆ, ಗುರುವಿನ ಸ್ಥಾನ ದೊಡ್ಡದು. ಆದರೆ ತನ್ನ ಶಿಷ್ಯ ಅಭಿವೃದ್ಧಿ ಆಗಿ ಹೋಗುವಾಗ ಯಾರು ಕರಬುತ್ತಾನ, ಯಾರು ಹೊಟ್ಟೆ ಕಿಚ್ಚು ಪಡ್ತಾನೆ, ಅವನು ನಿಜವಾದ ಗುರುವಲ್ಲ. ನಾನು ಇಷ್ಟು ಜನ ಶಿಷ್ಯರನ್ನು ಕೂಡ ಒಳ್ಳೆ ರೀತಿಯಿಂದ ನೋಡಿದ್ದಕ್ಕೆ ಈ ವಯಸ್ಸಿನಲ್ಲಿ ಒಂದು ಸಾಧಾರಣ ಮಟ್ಟದಲ್ಲಿ ನಾನು ಮಾತಾಡ್ತಾ ಇದ್ದೇನೆ, ಪಾಠ ಕೂಡ ಮಾಡ್ತಾ ಇದ್ದೇನೆ. ಇದು ನನ್ನ ಎಲ್ಲ ಗುರುಗಳ ಅನುಗ್ರಹದಿಂದ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಇನ್ನೊಮ್ಮೆ ವಂದನೆ ಮಾಡುತ್ತಾ, ಇವನಿಗೆ ಶ್ರಾವಣ್ ಮತ್ತು ಕಿರಣಿಗೆ ಭಗವಂತನಲ್ಲಿ ಆಶೀರ್ವಾದ ಬೇಡುತ್ತಾ, ಈ ಕ್ಷೇತ್ರ ಅವನ ನೃತ್ಯ ಕ್ಷೇತ್ರ ಅವನಿಂದ ಇನ್ನೂ ಒಳ್ಳೆಯದಾಗಲಿ ಅಂತ ಅನುಗ್ರಹಿಸಿ. ನಮ್ಮ ಜೀವನದಲ್ಲಿ ಈಗ ಶ್ರಾವಣರು ಮಾಡಿದಂಥ ಒಂದು ಶಾಸ್ತ್ರೀಯ ಸಂಗೀತ, ಈ ಶಾಸ್ತ್ರೀಯ ಸಂಗೀತ ಜೊತೆಗೆ ಜಾನಪದ ವೈವಿಧ್ಯಮಯ ನಾವು ಕಾರ್ಯಕ್ರಮ ರೂಢಿಸ್ಕೊಂಡು ಬಂದಾಗ ನಮ್ಮ ಸಮಾಜದಲ್ಲಿರುವಂಥ ಪಾಶ್ಚಾತ್ಯ ಸಂಗೀತಕ್ಕೆ ನಾವು ಹೆಚ್ಚು ಆಶ್ವಾಸನೆ ಕೊಡದೆ ನಮ್ಮ ಮಕ್ಕಳಿಗೆ ಆದಷ್ಟು ಸಂಗೀತದ ಕಡೆಗೆ ನಾವು ಒಂದು ಒಲವನ್ನು ಕೊಡಬೇಕು. ಯಾಕೆಂದರೆ ನಮ್ಮ ಗುರುಗಳಿಗೆ ಹೇಳಿದರು,
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವರ ಶಿಷ್ಯರದ್ದು ಪ್ರಖ್ಯಾತಿಗೆ ಬಂದಿದ್ದಾರೆ. ಅವರಿಗೆ ಈಗಾಗಲೇ 85 ವರ್ಷ ಆಗಿದೆ. ಆದ್ದರಿಂದ ಅವರ ಶಿಷ್ಯರು ಹಲವಾರು ಮಂದಿ ಶಿಷ್ಯರಿರ್ಬೋದು ಹಲವಾರು ಸಂಘ ಸಂಸ್ಥೆ ಕಟ್ಟಿ ಉಳ್ಳಾಳ, ಮಂಗಳೂರು, ಕಾಸರಗೋಡು ಈ ಪರಿಸರದಲ್ಲಿ ನಾಟ್ಯಗಳನ್ನು ನಡೆಸ್ತಾ ಇದ್ದಾರೆ. ಎಲ್ಲರಿಂದಲೂ ಸಾವಿರಾರು ಮಂದಿ ವಿದ್ಯಾರ್ಥಿಗಳು ಇವತ್ತು ಸಂಗೀತ ಪಾಠ ಕಲಿತಾ ಇದ್ದಾರೆ. ಈ ಸಂಗೀತ ಕಲೆ ಇಲ್ಲಿಗೆ ನಶಿಸದೆ ಮುಂದೆ ಪ್ರಖ್ಯಾತವಾಗಿ ಬರಬೇಕು. ನಾನೊಂದು ಅರ್ಧ ಗಂಟೆ ಮೊದಲಿಗೆ ಕೂತಿದ್ದಾಗ ಇಲ್ಲಿ ಒಂದೆರಡು CD ಪದ್ಯ ಹಾಕಿದ್ರು. ನಮ್ಮ ಯಾವಾಗಲೂ ಕೇಳುವಂಥ ಪಾಶ್ಚಾತ್ಯ ಪಿಕ್ಚರ್ನ ಪದ್ಯಕ್ಕೂ ಆ ಒಂದು ಸಂಗೀತದ ಕಲೆ, ಆಗ ನಮಗೆ ಯಾವ ಥರದೊಂದು ಮನಸ್ಸುಲ್ಲಾಸ, ನಾವೀಗ BP, ಶುಗರ್ ಯಾವ ಕಾಯಿಲೆ ಇರಲಿ, ಆಗ ಮನೆಯಲ್ಲಿ ನಾವೊಂದು ಬೆಳಿಗ್ಗೆ ಹೊತ್ತು ಸಂಗೀತ ಆರಾಧನೆಯ ಒಂದು ಕ್ಯಾಸೆಟ್, ಸೆಕ್ಸಫೋನ್ ಆಗಲಿ ಯಾವುದೇ ಆಗಲಿ ಒಂದು ಕ್ಯಾಸೆಟ್ ಹಾಕಿದಾಗ ನಮ್ಮ ಒಂದು ಮನೋವಿಕಸನ ಇದಾಗಿ ನಮ್ಮ ಆ ಆರೋಗ್ಯದ ಚಿಂತೆ ದೂರ ಆಗಿ ನಾವು ಮಕ್ಕಳೊಂದಿಗೆ ಮನೆಯವರೊಂದಿಗೆ ಲವಲಕಿಯಿಂದ ಇರ್ತೇವೆ. ನಮಗೀಗ ಕಾಯಿಲೆ ಉಂಟು, ಆದರೆ ನಾವದನ್ನು ಹೇಳ್ಕೊಂಬರಲಿಕ್ಕಿಲ್ಲ. ಯಾಕಂದರೆ ಆ ಚಿಂತನೆ ಈ ಸಂಗೀತದಿಂದ ಹೋಗ್ತದೆ. ಆದ್ದರಿಂದ ಪ್ರತಿಯೊಂದು ಮನೆಯಲ್ಲೂ ಸಹ ನಾನು ಮಾತವರಿಗೆ ಹೇಳುವುದು, ನಿಮ್ಮ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಂದು ಹಿರಿಯ ಶಾಲೆಯನ್ನು ಕಲಿಯುವ ತನಕ ಅವರಿಗೆ ಸಂಗೀತ ಜ್ಞಾನವನ್ನು ಕೊಡಬೇಕು. ಮೊದಲು ನಾವೆಲ್ಲ ಶಾಲೆಗೆ ಹೋದಾಗ, ನಾನು ಸಹ ಮಂಜೇಶ್ವರ SAT ಶಾಲೆಯಲ್ಲಿ ಕಲಿತವನು. ಆಗೆಲ್ಲ ವೃತ್ತಿ ಶಿಕ್ಷಣ, ಸಂಗೀತ ಶಿಕ್ಷಣ ಎಲ್ಲ ಇತ್ತು. ಈಗ ಅದು ಮಾಯ ಆಗ್ತಾ ಬಂದಿದೆ. ಆದರೆ ನಮ್ಮ ಮಕ್ಕಳು ಯಾವ ಪ್ರವೃತ್ತಿಗೆ ಹೋಗ್ತಾರೆ ಅಂದರೆ, ಇವತ್ತು ನಾವು ಮಾಧ್ಯಮಗಳು ನೋಡ್ತಾ ಇದ್ದೀವಿ, ಪೇಪರ್ ನೋಡ್ತಾ ಇದ್ದೇವೆ. ದಿನನಿತ್ಯ ಹುಡುಗಿಯರು ಈ ಮೊಬೈಲ್ನ ಹವ್ಯಾಸಕ್ಕೆ ಬಿದ್ದು ತಮ್ಮ ಪ್ರಾಣವನ್ನು ಮನೆಯವರಿಗೆ ಗೊತ್ತಿಲ್ಲದೆ ಕಳ್ಕೊಳ್ತಾ ಇದ್ದಾರೆ. ಆ ವಿಚಾರ ನಮಗೆ ಯಾರಿಗೂ ಗೊತ್ತಾಗುವುದಿಲ್ಲ. ಯಾವ ಸಾನ್ನಿಧ್ಯದಿಂದ ಆ ಹುಡುಗ ತನ್ನ ಮರಣ ಆದ, ಯಾವ ಥರ ಹಾರಿದ, ಆತ್ಮಹತ್ಯೆ ಮಾಡಿದ, ಇವೆಲ್ಲ ಒಂಥರ ಗುಪ್ತವಾಗಿ ಪ್ರಶ್ನಾರ್ಥಕವಾಗಿ ನಮ್ಮ ಸಮಾಜ ನಡೀತದೆ. ಈ ಒಂದು ಚಿಂತನೆಗೆ ಆದಷ್ಟು ಮಕ್ಕಳಿಗೆ ನೀವು ಹೊಟ್ಟೆ ತುಂಬ ತಿಂಡಿ ಕೊಡಿ, ಎಲ್ಲ ಕೊಡಿ. ಆದರೆ ಈ ವೆಹಿಕಲ್ ಮತ್ತು ಈ ಮೊಬೈಲ್ನ ಆದಷ್ಟು ಪ್ರೌಢಾವಸ್ಥೆಗೆ ಬರುವ ತನಕ ಹತೋಟಿಯಲ್ಲಿ ಇಟ್ಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ನಮ್ಮ ಈ 23 ಶಿಕ್ಷಕರನ್ನು ಸನ್ಮಾನಿಸಿದ್ದಾರೆ. ಅವರ ಒಂದು ಕೃತಾರ್ಥವಾದಂಥ ಸೇವೆ, ಅವರಿಗೆ ಸರ್ಕಾರ ಕೆಲವು ಮಾನ್ಯತೆ ಕೊಡದಿದ್ದರೂ ಅವರನ್ನು ಇವತ್ತು ನಮ್ಮ ಒಂದು ಮಂತ್ರನಾಟ್ಯ ಕಲಾ ಗುರುಕುಲದ ವಿದ್ಯಾರ್ಥಿ ಶ್ರಾವಣ್ ಅವರು ಮತ್ತು ಅವರ ಮನೆಯವರು ಗುರುತಿಸಿ ಈ ಒಂದು ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಡುವ ಶಕ್ತಿಲನ ಆಶೀರ್ವಾದ ಅನುಗ್ರಹ ಆರೋಗ್ಯ ಸದಾ ಉಪ್ಪಾಡು. ಆರು ಪ್ರಥಮವಾದ ಶ್ರೀ ವೀರಭದ್ರ ಕ್ಷೇತ್ರದ ಹಾಲ್ಡ್ ಸುಮಾರು ಒಂದು 3 ತಿಂಗಳ ಮುಟ್ಟ ಆನ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಲ್ಪಾಯಿರಲ್ಪ. ಅಂಚನೆ ಆರೆಗ ಆ ಕ್ಷೇತ್ರದ ಸರ್ವಶಕ್ತಿಗಳ ಅನುಗ್ರಹ ಸದಾ ಉಪ್ಪಾಡು. ಆರ್ನ ಈ ಯಶಸ್ವಿಯಾದ ಕಾರ್ಯಕ್ರಮ ಉತ್ತರೋತ್ತರ ಅದು ಆರ್ನ ಪುದರ್ ದೇಶರು ಪ್ರಸಿದ್ಧಿ ಆವಡ್ ಬಂದು ಯಾನು ಪರಮಾತ್ಮನ ನಟನೆ. ಅಂಚನೆ ಇನ್ನು ಯಾರು ನಮ್ಮ ಟೀಚರ್ನಗಳಿಗೆ ಗುರುಕುಲೆಗೆ ಇನ್ನು ಕೋಡ ಗುರುಪೂರ್ಣ ಆಂಡ ಕೋಡದ ಕಾರ್ಯಕ್ರಮ ಇನಿ ಅವನು ನಮ್ಮ ಗ್ರಹಣ ಮುಗಿಬೇಕ ಕಾರ್ಯಕ್ರಮ ಮೂಲ ಮಲ್ತಾರೆ. ಅಂಚನೆ ಇನಿ ಟೀಚರ್ನಗಳಿಗೆ ಆನ ಆಧಾರಪೂರ್ವಕ ಒಂದು ಗುರುದಕ್ಷಿಣೆ ಕೊಡ್ದು ಆರು ಈ ಕಾರ್ಯಕ್ರಮ ಯಶಸ್ವಿಯಾದ ಮಾಡ್ತಾರೆ. ಇನ್ನು ಟೀಚರ್ ಬಂದ ಎಂಚಿನ ಮಂದಿ ನಾನೊಂದು ಎಲ್ಲಿಯ ವಿಶ್ಲೇಷಣೆ ಕೊಡ್ತೆ. ಅವು 7 ಅಕ್ಷರದೊಂದು ಟೀಚರ್ ಟೀ ಪಂಡ ಟೀಚಿಂಗ್ ಮಲ್ಪನೆ ನಂಗೆ ಕಲ್ಪವಣ ಅಂಜನ ಆ ಟೀಚರ್ ನಂಗೆ ಎಂಚಿನ ಬರೋ ಕಲ್ಪವ್ರು ಪಂಪನ ಒಂದು ಆಜಿ ಐತಿನ ಒಂದು ಆಜಿ ವರ್ಡ್ಸ್ ಏನು ಪಂಪೆ ಈ ಪಂಡ ಎಜುಕೇಷನ್ ನಂಗೆ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಇನ್ನೇನು ಕೊಡ್ಪಣ ಅಂಚ ಟೀಚರ್ ಅಂಚನೆ ಏ ಪಂಡ ನಂಗೆ ಅಡ್ಮಿನಿಸ್ಟ್ರೇಷನ್ ನಂಗೆ ಈ ನೆಟ್ ಭೂಮಿದು ವಾ ರೀತಿ ನಮ್ಮ ನಡಪಡು ಆ ರೀತಿ ನಮ್ಮ ಭಾಗದವರೊಟ್ಟಿಗೆ ಶೇರೋಡು ಪಂಪಣ ಅವಂಜಿ ಅಂಚನೆ ಸಿ ಪಂಡ ಕಾಂಡಕ್ಟ್ ಇದನ್ನ ಕ್ಯಾರೆಕ್ಟರ್ ಇನ್ನು ನಮ್ಮ ಗುಣನಡದ ಬಗ್ಗೆ ಟೀಚರ್ಗಳು ನಂಗೆ ಪ್ರತಿ ಸ್ಟೇಜ್ಲ ಪಂಪೇರು ಅಂಚನೆ ಹೆಚ್ಚು ಮನ್ನ ಹಾನೆಸ್ಟಿ ನಮ್ಮ ಪ್ರಾಮಾಣಿಕತೆಯನ್ನು ನಮ್ಮ ಆ ರೀತಿಯ ನಾವು ತಾಳ್ಪೋಡು ಆ ರೀತಿ ನಮ್ಮ ನಡಪಡು ನಮ್ಮ ವಿಷಯಗಳನ್ನ ಟೀಚರ್ನಗಳು ನಂಗೆ ಪಣದು ಕೊರ್ಪೇರೆ ಅಂಚನೆ
ಈ ಪಂಡ ಎಫಿಷಿಯನ್ಸಿ ನಮ್ಮ ಪ್ರಜ್ಞೆನ ಟೀಚರ್ಗಳು ಆ ರೀತಿದ ನಂಗೆ ಪಂಡದ ನಮ್ಮನ್ನು ಒಂದು ಎಜುಕೇಟೆಡ್ ಮನುಷ್ಯ ಆದ ಮಲ್ಪೇರು ಪಂಡ ಅರ್ಥ ಅಂಚನೆ ಲಾಸ್ಟ್ದ ವರ್ಡ್ ಆರ್ ಪಂಡ ಇನಿ ಆತ ಟೀಚರ್ಗಳಿಗೆ ಇನಿ ಶ್ರವಣ್ ಕುಮಾರ್ ಲೆಪ್ಪದ ಲೆಕ್ಕ ರೆಸ್ಪೆಕ್ಟ್ ಕೊರಿ ರೆಸ್ಪೆಕ್ಟ್ನ ಗೌರವ ಅಕಲೆಗೆ ಮರ್ಯಾದೆ ಇನ್ನು ಕೊಡದು ಸನ್ಮಾನ ಮಾಡ್ತಾರೆ ಐಕ್ ಟೀಚರ್ ಪನ್ನದು ಪಂಡ ಇನಿ ನಮ್ಮ ಏತು ಗುರುಕುಲೆಗೆ ಅಂಚೆ ನಮ್ಮ ಹಿರಿಯರಿಗೆ ಮರ್ಯಾದೆ ಕೊಡ್ತೀನಿ ನಮ್ಮ ನಡಪೋಣ ಆತೇ ನಂಗೆ ಆಗಲ್ಲ ಅನುಗ್ರಹ ಆಶೀರ್ವಾದ ಸದಾ ಗುರುತಿಸುವಂತಹ ಕೆಲಸ ಸಾಧ್ಯ ಆಗಿದೆ. ಶ್ರುತಿ ಪಂಡಿತ್ ಹೌಸ್ ಅವರಿಗೆ ಪ್ರೀತಿಯಿಂದ ಕೊಡುವಂತಹ ಕಾಣಿಕೆ ಚಪ್ಪಾಳೆ ಮೂಲಕ ವಂದಿಸಬೇಕು. ಕುಮಾರಿ ಪೂಜಾ ಬಂಗೇರ ದಯವಿಟ್ಟು ವೇದಿಕೆಗೆ ಬರಬೇಕು. ಇವರೆಲ್ಲರೂ ಮಂತ್ರ ನಾಟ್ಯಕಲಾ ಗುರುಕುಲದ ವಿದ್ಯಾರ್ಥಿಗಳು. ಶ್ರಾವಣ್ ಉಳ್ಳಾಳ್ ಮತ್ತು ಕಿರಣ್ ಉಳ್ಳಾಳ್ ನೀಡಬೇಕಾಗಿ ಕೋರಿಕೆ. ಅಶ್ವಿನ್ ರೋಷನ್ ಮಾಸ್ಟರ್ ಅಂಕಿತ್ SSLCಯಲ್ಲಿ ಉನ್ನತ ಅಂಕವನ್ನು ಪಡೆದಿರುವಂತಹ ಮಾಸ್ಟರ್ ಅಂಕಿತ್ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಕುಮಾರಿ ಪ್ರತೀಕ್ಷಾ ಇವರು ಕೂಡ SSLCಯಲ್ಲಿ ಉನ್ನತ ಅಂಕವನ್ನು ಪಡೆದು ಕೀರ್ತಿಯನ್ನು ತಂದವರು. ತಂದೆ ತಾಯಿಗಳಿಗಲ್ಲದೆ ಈ ಗುರುಕುಲಕ್ಕೆ ಕೂಡ ಕೀರ್ತಿಯನ್ನು ತಂದವರು. ಉಳ್ಳಾಳ ಮೋಹನ ಮಾಸ್ಟರು ಯಾವತ್ತೂ ಒಂದು ಮಾತು ಹೇಳ್ತಾರೆ, ನೃತ್ಯ ಕಲಿತಾಗ ಇತರ ರಂಗದಲ್ಲಿ ಶಿಕ್ಷಣ ರಂಗದಲ್ಲಿ ಅವರು ಹಿಂದುಳಿತಾರೆ ಎನ್ನುವಂತಹ ಒಂದು ತಪ್ಪು ಕಲ್ಪನೆ ಇದೆ. ಬಹುಶಃ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಮನಸ್ಸು ಭಾರ ಒಂಜಿ ಖುಷಿ ಅಂತಾರೆ ಮನ್ನಾಗ ನಮ್ಮ ಗುರು ಪರಂಪರೆ ಎಂಚ ಒಂದು ಉಂಡು ಮಣಿಪಿನ ದೃಷ್ಟಿ ಬಹುಶಃ ಶ್ರಾವಣ್ ಬಕ್ಕ ಕಿರಣ್ ಮಕ್ಕಳ ಬಳಗದಕ್ಕಲು ನಂಗೆ ತೂಪಾದ ಕೊರಿಯರ್ ನಾನು ಮನ್ನಾಗ ಒಂದು ಭಾವನಾತ್ಮಕವಾದ ಶರಣಾದ ಗುರುಕುಲೆಗೆ ಒಂದು ಮನಸ್ಸಿಗೆ ಸಮಾಧಾನ ಆವಡನ್ನ ನಮ್ಮ ಆ ರೀತಿಯ ಶರಣ ಅವಳಿಗೆ ಆ ರೀತಿದ ಒಂಜಿ ಗುರುವಂದನ ಮಲ್ತಿನ ಬಹುಶಃ ಈ ಶಾಲೆ ಇಂಚಿತ್ತರಂಜಿ ಸನ್ಮಾನ ಗುರುವಂದನೆ ಕಾರ್ಯಕ್ರಮ ಆತನ ನನ್ನ ಒಂದು ಬಹುಶಃ ಪ್ರಥಮ ಅಂದು ಜನ ಭಾವನೆ ನಿಕಲೆ ಗುರುಕುನ್ನಕ್ಲು ಎಂಚ ಅಕಲ್ನ ಬಾಯಿಡಿ ಎಂಚ ಬರ್ಪುಂಡು ಪಾತ್ರ ಪನಿಪಿನೇನು ಒಂದು ಉದಾಹರಣೆ ಸಮಿತಾನ ಪನ್ಪೇದ ಅವನ ಗುರುನಕ್ಲು ಒಂದು ಮುನಿನ ಅಕ್ಲು ದಾನ ಆಪೇರು ಅಕ್ಲು ಪುಗರ್ನ ಅಕ್ಲು ಒಂದು ಶಾಬಾಸ್ ಕೊರಿಯಾಡ ಒಂದು ಆಶೀರ್ವಾದ ಕೊರಿಯಾಡ ದಾನ ಆಪೇರು ಅನ್ಪಿನೇನು ಒಂದು ಎಲ್ಲಿ ವಿಷಯ ಪನ್ಪೇದ ಅದ್ರ ಬನ್ನಾಗ ಗುರು ಬನ್ನಾಗ ಕತ್ತಡಿ ಬೆಳಕು ಕೊರ್ಪಿನಕ್ಲು ಅಜ್ಞಾನದ ಸುಜ್ಞಾನ ಕೊರ್ಪಿನಕ್ಲು ಅಂಚಿನಕ್ಲೇ ಗುರು ಬಂದ ನಮ್ಮ ಸಂಬೋಧನೆ ಮಲ್ಪುವ ರಾಮಾಯಣ ನಿಮ್ಗೆ ಮಾತೆಲ್ಲ ಓದು ಪರಿಯಾರು ರಾಮಾಯಣ ರಚನೆ ಮಲ್ತನೇ ವಾಲ್ಮೀಕಿ ಬಹುಶಃ ಉತ್ತೋಡು ಪುದರ ಬಣ್ಣಗನೇ ವಾಲ್ಮೀಕಿಂದು ಪುದರಾತನು ಅಂಡ್ ಆಯ್ ಬಾರಿ ಕೆಟ್ಟ ಮನುಷ್ಯ ದಾನ ಬಂದಾಗ ಈ ಒಂಜಿ ರಾಮಾಯಣ ಬರಪಿನ ತುಂಬು ಎರೆಲ್ನ ಕಾಡಡು ಸಾದಡಿ ಎರೆಲ್ನ ಪವರ ಬಿಡೊಂದು ಜೈ ಬಜಿ ಕೆಟ್ಟ ಮನುಷ್ಯ ಬಣ್ಣಗ ಒಂದು ಕನಿಕರ ಮನಪಿನ ಸಾದ್ರಿ ಬಾತ್ನಂಗೆ ದರೋಡೆ ಮಲ್ಪುನು ಅಕ್ಕಲ್ನ ಕೆರಿಪಿನಿ ಅಕ್ಕಲ್ನ ತನ್ನ ತಂದು ತನ್ನ ಬುಡದಿ ಜೋಕನ್ನು ಸಾಂಕುಚಿನ ಪ್ರವರ್ತಿತ್ತನಾಯಿ ಆಂಜನೇಯ ಒಂದು ಸಂದರ್ಭಗಳು ಸಪ್ತ ಋಷಿನಕ್ಲು ಬರ್ಪೆ ರಾಜ ಕಾಡಿಗೆ ಈ ಸಪ್ತ ಋಷಿನಕ್ಲನಾಗಿ ಬುಡ್ಜೆ ಮುಂಚೆಗಟ್ಟೆ ನಾರದರ ಬರ್ಪೇರಂದು ಅವ್ನು ಎಂಜನೆಪ್ಪಾಡು ಕತೆ ಒಂಜವು ಅಕ್ಕಲೆಲ್ಲ ಕವರ್ ಮಲ್ತದ್ದು ಇಕ್ಲೆಲ್ಲ ಕೆರ್ಪಾವು ಇದ್ದಾಲ ಕೊರಡಿ ಎಕ್ಲೆ ಒಂದು ಅಕ್ಕಳ ದಾಲ ಕೊರಿಯರ ದಾಲ ಹೆಜ್ಜೆ ಕಳ್ಳ ಅಕ್ಕಳ ತಿನಿ ಕೌಪಿ ವಿನ ಪಕ್ಕ ದಂಡ ಕಮಂಡಲ ಉನ್ನದಾದ 4 ಸದ್ದುಂಡೆ ಅಂಚಿ ಲೆತ್ ಪಾಂಡೇರಿಗೆ ಉಂದಪ್ಪ ಇದು ಮಾತ ಈ ದರೋಡೆ ಮಲ್ತದ್ದು ಕೆರ್ದು ಪತದ ಮತ್ತು ಈ ಸಂಪತ್ತಿನ ಮಾತ ಜೋಕ್ಲೆ ಬಾಲೆ ಮತ್ತು ಸೂಪತ್ತ ನೆತ ಪಾಪದ ಪುಣ್ಯದ ಫಲ ಏರೇಗಿ ನೆತ ಪಾಪದ ಫಲ ಏರಿ ಆ ಮತನ್ನ ಬಿಡೋದು ಜೋಕ್ಲೆ ಮತ ಯಾರು ಮತ್ತೆ ಅಕ್ಲೆ ಕೊಡ್ತೀನಿ ಆ ಅಕ್ಲೆಗಳಾಯ್ತು ಪಾಲುಂಡು ಆವಡಿ ಒಂಜಿ ಗಲಿಗೆ ಇಲ್ಲಡೆ ಬೋದು ನಿನ್ನ ಬುಡದಿಡ ಕೇಣ್ ಇಂಚಿ ಬಲ ಅಂತ ಹೆಂಗೆ ನಟ್ಟೆನ ಉಲ್ಲ ಅಂತ ಅಂಚಿ ಇಲ್ಲಡೆ ಪೋದು ಯಾನ್ ಈತ ಮಾತಿನ ಕಂತು ಪಾಡ್ಬೇಕ ಅಪ್ಪ ನೆತ್ತ ಪುಣ್ಯದ ಫಲ ಪಾಪದ ಫಲ ಆಯ್ತು ನಿಕ್ಲೆಲ್ಲ ಪಾಲು ಉಂಡಾಯ್ಜ ಅಂತ ಆ ಬುಡ ಜೋಕ್ಲಕ್ಕೆ ಏನೇರಿ ಆಯ್ಕೆ ಬುಡದಿ ಜೋಕ್ಲು ಬಂಡರಿ ಇವ್ರು ಎಂಚ ಕಂತದ ಕೊರ ಪರದಿಗ್ಲೆ ಗೊತ್ತುಜ್ಜಿ ಜಿಂಕ್ಲ ಆ ರಗಲೆಗೆಜ್ಜ ಆಯ್ತ ಮಾತ ಪಾಪ ಇರೇ ಆತ್ ಪಂಡಿನ ಭಾಳ ಬೇಜಾರಣ್ಣ ಬುಡದಿ ಜೋಕ್ಲ ಮಿತ್ ಭಾಳ ಪ್ರೀತಿ ಇರ್ದು ಎರೇನೇ ದೊರಡು ಮಲ್ತಿರಣ್ಣಿ ಕೇರ್ದು ಸುಲಿಗೆ ಮಲ್ದದು ಯಾನ್ ಈತ ಸಾಂಕದು ನೆತ್ತ ಒಂದು ಪಾಪದ ಫಲ ದತ್ತಂಡ ತಯಾರಿದ್ದರೆ ಬಂದಾಗ ಆಗ ಮನಸ್ಪುರ ಪರಿವರ್ತನೆ ಆಡಿ ಆಯ್ತು ಸೀದಾ ಬತ್ತೆ
ಬತ್ತದ ಅಕ್ಲಿಗೆ ಕಾರ್ ಗಡ್ಡ ಬಿಡ್ದು ಆಗ ವಾವಂಜಿ ಅಕ್ಷರ ಜಾನಜ್ ಓಲಜ್ ಅಕ್ಲಿ ರಾ ಬಕ್ಕ ಮಾ ರಾ ಪಣ್ಣಾಗ ನಮ್ಮ ಪಿದೇದ ಒಂಜಿ ಸ್ವಾಸ್ಥ್ಯ ಪಿದೇ ಮಾ ಪಣ್ಣವಲ್ಲೇ ಅವರು ನಮ್ಮ ಪಿದೇದ ಒಂಜಿ ಪಾಪದ ಉಂಡ ಅಂಚಿನ ಪುಣ್ಯದ ನಾಮ ಮಂತ್ರ ರಾಮ ಆಗ ಅವು ಪಂಡರಲ್ಲ ಸಾಧ್ಯ ಮರ ರಾ ಮ ಪಣ್ಣದು ಅಂಚಿನ ಒಂಜಿ ದರೋಡೆ ಕೋರೆ ಅಂಚಿ ಒಂಜಿ ಅಂಚಿತ್ರ ಒಂಜಿ ತಪಸ್ಸು ಕುಲ್ಲುದು ఆయన ಪುದರ್ ರತ್ನಾಕರ ಬೇಡವನ್ ರತ್ನಾಕರ ಬೇಡ ಅವು ಎರೆಗಳ ಬೇಡ ಅಂತ ಅಂಚಿನ ಜನ ಅಂಚಿತ್ರ ಒಂಜಿ ಬೇಡೆ ತ್ರಿಕರ್ಣಪೂರ್ವಕವಾದ ಆ ರಾಮ ಧ್ಯಾನ ಮಲ್ತದೆ ఆయన ಮಿತ್ತು ಹುತ್ತ ಬರ್ತದೆ ಆ ಹುತ್ತೋರ್ದು ಬಿಡ ಬೈತನೆ ಅಂಚಾದಿ ವಾಲ್ಮೀಕಿ ಇನ್ನು ಬೇರೆ ಬರ್ತದೆ ಯಾಪ ಒಂಜಿ ಸಪ್ತ ಋಷಿನಕ್ಕೆ ಒಂಜಿ ಆದೇಶ ಒಂಜಿ ಗುರುನ ರೀತಿ ಇರ್ತಿ ಈ ರಾಮ ಮಂತ್ರ ಮಲ್ಪ ಎಡ್ಡೆ ಹಬ್ಬ ಬಂದು ಪಂಡ್ಬೇಕ ಆಯಾ ಮಂತ್ರನು ಜಪ ಮಲ್ತಿರೋದ ಬಕ್ಕ ಇಡೀ ಒಂಜಿ ಕಾವ್ಯ ರಾಮಾಯಣ ಬರೆತ ಬಂದಾಗ ನಮ್ಮೊಂಜಿ ಭಾರಿ ಆಶ್ಚರ್ಯ ಪಡೆಯೋದು ಅದೇ ಬಂದಾಗ ಆಯ್ತಲ್ಲಿ ಇಂಟರ್ನ್ಯಾಷನಲ್ ಸಾರಿಗೆ ಹೋತನೇ ಇತ್ತು ಹತ್ರ ಒಂಜಿ ವಿಶ್ವವಿದ್ಯಾಲಯ ಕಲ್ತನೇ ಇತ್ತು ಆಂಡ ಇನ್ನೀಗಲವು ರಾಮಾಯಣ ಪನಿಪಿನ ಎಷ್ಟೋ ಸಾವಿರ ರಾಮಾಯಣ ಆದ್ಬೋದು ಎಷ್ಟೋ ಜನ ಬೇತ ಬರೀತಾರೆ ಅಂಚಿತ್ತಿನ ಗುರುಕಲ್ನ ಬಾಯದ್ದು ಬತ್ತನ ಅವ್ನು ಶಿರಸ ವಹಿಸಿನಾಂಡ ಬಹುಶಃ ಒಂದೇ ರಾಮಾಯಣದ ಒಂಜಿ ದ್ಯೋತಕ ಕೆಟ್ಟ ಮನುಷ್ಯನ ಜಡ್ಡ ಹಾಕಿ ಅನ್ಪಿನ ಒಂಜಿ ನಾನು ಉದಾಹರಣೆ ಕೊನೆ ನೊನೊಂಜಿ ಉದಾಹರಣೆ ಕೊರ್ಪದಾನ ಬಂದಾಗ ಮಹಾಭಾರತ ಏಕಲವ್ಯ ಪುದರಿಕಲಿ ಮಾತಾಡಲಿಕ್ಕೆ ಗೊತ್ತು ಏಕಲವ್ಯ ಜಾತಿಡಿ ಬೇಡೆ ಆಯಿಲ್ಲ ಭವಿಷ್ಯ ಆಗ ಆಸೆ ಆಗ್ನೇಶ ಬರವರಿ ಉಂಟು ಎತ್ತಿ ಬೇಟೆ ಆಡನಲ್ಲ ನನ್ನ ಇದು ಪ್ರವೀಣತೆ ಪಡೆಯೋಡು ಬಂದ್ಬಿಟ್ಟು ಸ್ಟಡಿ ಹಸ್ತಿನಾವತಿ ಬದ್ದದಿ ದ್ರೋಣಾಚಾರ್ಯ ಹೆಂಗೆ ವಿದ್ಯೆ ಕೊರೋಡು ಹೆಂಗೆ ವಿದ್ಯೆ ಕಲ್ಪೋಡು ಅನ್ಪಿನೊಂಜಿ ಆಶಯ ಐಕೇನುವೆ ತೂಲಿ ಮೂಲ ದ್ರೋಣಾಚಾರ್ಯ ಮಿತ್ತೊಂಚ ಆಪಾದನೆ ಉಂಟು ನಾನು ಆರ ಶೂದ್ರರಿಗೆ ಎಂಗ್ಲ ವಿದ್ಯೆ ಕೊರಪ ಕಲ್ಪೋಜು ಅನ್ಪಿನ ಒಂಜಿ ಆಪಾದನೆ ನಮ್ಮ ಕೆಲವು ರೀತಿಯ ಮತ್ತೊಂಜಿ ಚಿತ್ತುಂಡಾರೆ ನಾನು ಒಪ್ಪುಜಿದೆ ಬಂದಾಗ ಆ ಪುರ್ತುಡು ಹಸ್ತಿನಾವತಿಡಿ ಆರ್ನ ವಿದ್ಯೆಯನ್ನು ಗುರುತ ಮಲ್ತದ್ದು ಆರಿನ ಒಂಜಿ ಕಾಂಟ್ರಾಕ್ಟ್ ಬೇಸ್ ಅಂದ್ರೆ ಈರೇಗ ಕಲ್ಪವ್ರೆ ಈ ಆಸ್ಥಾನದಲ್ಲಿ ಮಾತ್ರ ಕಲ್ಪಡ ಒಂಜಿ ಕಂಡೀಷನ್ ಅಂಚಿನ ಒಂಜಿ ಇತ್ತಿನ ಹಿಡ್ದು ಆರೇಗಿ ಈ ಬೇಡ ಕಲ್ಪವ್ರಿಗೆ ಏಕಲವ್ಯ ಕಲ್ಪವ್ರಿಗೆ ಆಜಿ ಆಂಡಲ ಮನಸ್ಸಿಗೆ ಆಶೀರ್ವಾದ ಮಲ್ತೇರು ಮನಸ್ಸು ಆಶೀರ್ವಾದ ಮಲ್ತಿ ಕಲ್ಪವ್ರೆ ಸಾಧ್ಯ ಯಾರು ಈಗ ಒಂಜಿ ಅವನು ಪಣ ರಾವಣನ ಒಂಜಿ ವಿಷಯ ಅಂಚಾದಿ ಈ ಪೋಲ ಬಂದು ನಾನು ಪೆರಕಡೆ ಬಿಡ್ತಾರೆ ಆಂಡ ಆಯ್ ಮುರ್ಜಿ ಆ ರೂಪನು ಮಲ್ತದ್ದು ಮಣ್ಣದ ರೂಪ ಮಲ್ತದ್ದು ಈ ಧನುರ್ಭಾನ ವಿದ್ಯೆಡು ಪ್ರಾವೀಣ್ಯತೆ ಪಡಿ ಪೂಲೆ ಕಲ್ಪವಂದನೆ ಗುರುಕುಲ್ನ ಆಶೀರ್ವಾದ ಆಗಿ ತಿಗಿನೇಟು ಇದ್ರೆ ಗುರುಕುಲ್ನ ಆಶೀರ್ವಾದ ದ್ರೋಣಾಚಾರ್ಯ ಆಶೀರ್ವಾದ ಜಿಂದ ಬಹುಶಃ ಆತು ಪ್ರಾವೀಣ್ಯತೆ ಬರೀ ಜಾಂಡಿ ಅಂತೂ ಆಂಡ ಅವನ ಗುರುದಕ್ಷಿಣಕ್ಕೆ ಏನೇರು ಬೇರೆ ದ್ರೋಣಾಚಾರ್ಯರು ಆ ಗುರುದಕ್ಷಿಣಕ್ಕೆ ಅನ್ನಗ ದಾಲ ಶ್ರೀರಾಮಗರ ತುವಂದೆ ತನ್ನ ಹೆಬ್ಬೆರಳು ಬಳಕೈತ ಹೆಬ್ಬೆರಳು ಕಟ್ಟುಮಲ್ತು ಕೊಡ್ತೀನ ಮಹಾಮಹಿಮೆ ಅಂಚಾದ ನಮಿತ್ತಿನ ಸರ್ಕಾರಡು ಪ್ರಶಸ್ತಿ ಕೊರ್ಪೇರು ತಾನೆ ಇತ್ತಲ ಕೊರ್ಪೇರು ಪ್ರಶಸ್ತಿ ಪುದರೆ ಏಕಲವ್ಯ ಪ್ರಶಸ್ತಿ ಕೊರ್ಪೇರು ತುಲೆ ಆ ಒಂದು ಏಕಲವ್ಯ ಇತ್ತನ ಆ ಪುದರ್ ನಮ್ಮ ಸರ್ಕಾರದ ಮಾನ್ಯತೆ ಮಲ್ತಾರೆ ಅಂಚನೆ ಒಂಜಿ ನಮ್ಮ ಮೋಹನ್ ಮಾಸ್ಟರ್ ಒಂದು ವಿಷಯ ಬಂಡೇರಿ ಯಾನ ನೃತ್ಯ ಮಲ್ದೆ ಅಂದಿಸಡಿ ಅವು ಸತ್ಯದ ಪಾತ್ರ ಬಹುಶಃ 45 ವರ್ಷದ ದುಂಬು ಅಂದ್ರೆ 10 ವರ್ಷ ಅವು ಎಂಕಲೆ ಆರ್ನ ಮಗಲ್ಲ ಇತ್ತರಿ ಭೂಷಣ ಆಯ್ತು ತೀರ್ತು ಬೋಯೆ ಏನ ಬಾವಾಜಿ ಮೋತಿಪುತ್ರನ ಆರಿತ್ತರಿ ಬಕ್ಕ ರತ್ನಾಕರ ಪುತ್ರನ್ ಬಕ್ಕೊಂಜ ಆಜ್ ಹೇಳಿ ಪೊನ್ನುಲು ಎಂಗ್ಲೆ ಸಂಗೀತಕ್ಕೂ ವೀರಮ್ಮ ಟೀಚರ್ ಬಕ್ಕ ವಸಂತ್ ಅವರು ಪದ್ಯ ಬಂಡ್ರಿ ಪಂಡ ಎಂಗಲೆ ಕ್ಯಾಸೆಟ್ ಮಾತಾಡಲಿ ಜಸ್ಕಿ ಆಮೇಲೆ ಒಂಜಿ ನಿಂಕಲ್ ಸಮುದ್ರ ಪೂಜೆ ಅದು ವಾಳ ಜಾರದು ಮೀನು ಪತ್ತದು ಅವು ಮೀನು ಪತ್ತದು ಮಾರ್ನ ಕೊಂಜಲ್ನ ಒಂಜಿ ಪಕ್ಕ ಆಣಲ್ಲ ಆಯ್ತು ಒಂಜಿ ವಾಡ ಅಂಚನೆ ದೃಶ್ಯ ಒಂದು ನಮ್ಮ ಡ್ರೆಸ್ ಅಂಚನೆ ಜಿಂಜ ಮಲ್ಲ ಇಟ್ಟದಲ್ಕ ಡ್ರೆಸ್ ಮಾಡ್ರಿ ದುಮ್ಮದ ತಂಜೆ ಡ್ರೆಸ್ ಮಾಡುಂದರು ಅಂಚನೆ ಕಾಲಿ ಮೇಯ್ಟಿ ಕಾಲಿ ಎಲ್ಲಿ ಒಂದು ಚಡ್ಡಿಡಿ ಒಂದು ಮುಂಡಾಸಡಿ ನಮ್ಮ ಬುತ್ತಿ ಪದ ಒಂದು ಬಂದು ಸೀನು ಮಾತ ಒಂದೊಂದು ಪೂರ ಎಂಕಲೆ ಕೊರ್ತಿನಿ ಏತು ಬಂದಾಗ ಅರ್ಧ ಗಂಟೆ ಮಲ್ಲ ಹಾಲ್ ಎಂಗ್ಲು ಪುನಃ ಜನ ಏತು ಬಂದಾಗ 16 ಜನ ಆತೆ ಅಣ್ಣ ಆ ಹಾಲ್ಗೆ 16 ಜನ ಯಾರ ಅಂಚ ಬಕ್ಕ ಮಾಸ್ಟ್ಲ ಎಂಕ ಮಂಡ ಸರಿ ಇರಲ ಒಂಜಿ ಎಂಗ್ಲ ನೃತ್ಯ ಮಲ್ಪಲೆ ಮಂಡ ಅಂಚ ಎಂಗ್ಲಂಟ ಬರೋ ಪ್ರಾಕ್ಟೀಸ್ ಮಲ್ದ ಮಸ್ತ್ ಪ್ರಾಕ್ಟೀಸ್ ಮಲ್ದ ಅಂಚ ಪ್ರಾಕ್ಟೀಸ್ ಮಲ್ಪನಾಗ ಬಹುಶಃ ಎಂಕ್ಲಿಗೆ ಆ ಸ್ಟೇಜ್ ಮಲ್ಲ ಏನಂತ ಬಂದು ಬಕ್ಕಳ ಜನ ಬೋಡ್ತಾನೆ ಬಕ್ಕ ಏರನೇ ಮಲ್ಪನು ಪ್ರಾಕ್ಟೀಸ್ ಸಮಯ ಬರ್ತಾನೆ ಗಣರಾಜ್ಯೋತ್ಸವ ಆತನ ವಿಚಾರ ಬಹುಶಃ ಪದ್ಯ ಬರೆತನಾರು ರಾಘವಕ್ಕೆ ಉಳ್ಳ ರಾಘವ ತೀರ್ಪೋಯ್ನವ್ರು ಆಳ್ಕೆ ಉಳ್ಳ
ಅವು ಬಾರಿ ಒಂಜಂಟೆ ಪದ್ಯ ಈ ಸಮುದ್ರ ರಾಜ ಒಂಜಿ ನಮ್ಮ ಕಡಲ ರಾಜ ಅವನ ಪದ್ಯ ಅಂಚೆ ಎಂಕ್ಲವನು ಇಲ್ಲೇ ಓಡಾಡು ಬೀತದು ಬಿಸನ್ ಮೀನಂಚ ಕಡಲು ಕೊಂಚ ಹುಡುಗಿಲ್ಲ ಒಳ್ಳೆ ಆ ವಾಡ ಪೋಯ್ಪಿಳಕನೆ ಎಂಕ್ಲು ಒಂಜಿ ಆಕ್ಷನ್ ಮಾಡಿ ತುಲಾಪಿನ ಐದು ಪಕ್ಕ ನೃತ್ಯ ಮೀನು ಬತ್ತು ಕುಶಿಟ್ಟು ನಾಲ್ಕುನ ಪುಣ್ಣಲವನು ಮಾರುನ ಇಂಚಿತ್ರ ಒಂಜಿ ಅರ್ಧ ಗಂಟೆದ ಒಂಜಿ ನೃತ್ಯನು ಬಹುಶಃ ಆರ್ನ ಒಂಜಿ ಕೈ ತೀರ್ತು ಖಂಡಿತ ಎಂಕ್ಲು ಮಲ್ತಿನ ಬಂದಾಗ ಬಹುಶಃ ಎಂಕ್ ಭಾರಿ ಹೆಮ್ಮೆದ ವಿಚಾರ ಬಂದಾಗ ಯಾಲ 41 ಮಿನಿಟ್ ನಿಕ್ಲೆ ಎಲ್ಲ ಗೊತ್ತು ಬಾರಿ ಬಣ್ಣ ಗೊತ್ತು ಜನ ಪ್ರಮಾಣ ಬಾರಿ ಗೊತ್ತು ಅಂಚೆ ಅದು ಯಾರಲ್ಲ ಹಿಂಗೆ ಆ ರೀತಿ ಗುರು ಅಂಚನೆ ಬಹುಶಃ ಶ್ರಾವಣ್ ಅಂಚನೆ ಕಿರಣ್ ಮಗ ಶ್ರಾವಣ್ ಕುಮಾರ್ ಅಂಡ್ ಪುದರಿಗೆ ಅಂದು ರಾಮಾಯಣ ಬಹುಶಃ ದಶರಥಕ್ಕೆ ದಲ ಜೋಕ್ಲು ಆತಂದನ ಆಯನ ಮುಖಾಂತರನೇ ಬಹುಶಃ ಇಲ್ಲಿ ಶಾಪ ಕೊರ್ಪಿ ಆಯ ಅಪ್ಪಮ್ಮೆನ ತುಮಾದು ಆ ಒಂಜಿ ಮಾತೃಭಕ್ತಿ ಅಂಚಿನ ಪುದರನ್ನು ಬಹುಶಃ ಅಪ್ಪಮ್ಮಗಳು ದೀತಾರೆ ಅಂಚನೆ ಕಿರಣ್ ಈಗ ಬೆಳಗಾದುಲ್ಲೆ ಬಹುಶಃ ನಿಖಲೆಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಬರಾಡಿ ನಿಖಲ್ನ ಕೀರ್ತಿ ಮೇರು ಪರ್ವತ ಹಿಮಾಲಯ ಪರ್ವತ ಮಿತ್ತು ಹಾರಾಡು ಬಂದು ಯಾನು ಶ್ರೀ ವ್ಯಾಘ್ರಚಾಮುಂಡಿ ಮಾಡುವಾಗ ನಾವು ಗೌರವಿಸಿದ್ದೇವೆ. ಇನ್ನು ಮುಂದಿನ ಎಲ್ಲ ನಡೆಯಲು ನಿಮ್ಮ ಪ್ರೀತಿ ಇರಲಿ ಎಂಬ ಆಶಯದೊಂದಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಆರಂಭದಲ್ಲಿ ಸಂಸ್ಥೆಯಿಂದ ಉಳ್ಳಾಳ ಶಾರದಾ ನಿಕೇತನದಲ್ಲೂ ಇಂತಹದ್ದೇ ಶ್ರೀ ಗುರು ಪೂಜನಂ ಎನ್ನುವಂತಹ ಕಾರ್ಯಕ್ರಮ ನಡೆಯಲಿಕ್ಕಿರುವುದು ತಮ್ಮ ಸಹಕಾರ ಹಾಜರಾತಿಯನ್ನು ಬಯಸುತ್ತಿದ್ದೇವೆ. ಪ್ರೀತಿಯಿಂದ ಕೊಡುವ ಕಾಣಿಕೆ ಜಯಂತ ಉಳ್ಳಾಳರವರಿಗೆ. ಹಾಗೆ ಈ ಭಾಗದಲ್ಲಿ ಅಬ್ಬಕ್ಕನ ನಾಡಿನಲ್ಲಿ ದೊಡ್ಡ ಕೀರ್ತಿಯನ್ನು ತಂದುಕೊಡುವಂತಹ ಅಬ್ಬಕ್ಕ ಟಿವಿಯ ಶಶಿಧರ ಪೊಯತ್ಬೆಲ್ರವರು ವೇದಿಕೆ ಬರಬೇಕು. ಪ್ರೀತಿಯಿಂದ ಕೊಡುವಂತಹ ಕಾಣಿಕೆ ಸ್ವೀಕರಿಸಿ ನನ್ನ ಮಿತ್ರರಾದ ಆಸಿಫ್ ದಯವಿಟ್ಟು ವೇದಿಕೆ ಬರಬೇಕು. ಪ್ರೀತಿಯಿಂದ ಕೊಡುವಂತಹ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು. ಮಂತ್ರ ನಾಟ್ಯ ಕಲಾಗುರು ತಮ್ಮ ವೃತ್ತಿರಂಗದ ಬದುಕು ಇನ್ನಷ್ಟು ಉಜ್ವಲವಾಗಿ ಪ್ರಜ್ವಲವಾಗಿ ಬೆಳಗಲಿ ಎಂಬ ಸದಾಶಯ. ಟಿವಿ ವಾಹಿನಿಯಲ್ಲಿ ಪ್ರಸಾರ ಆಗ್ತದೆ. ಇತ್ತ ಕಾಸರಗೋಡಿಗೆ ಅತ್ತ ಇನ್ನು ಮುಂದಕ್ಕೆ ವೇದಿಕೆಯಲ್ಲಿ ಮಧು ಅಣ್ಣ ಬಹಳ ಪ್ರೀತಿಯಿಂದ ಕೊಡುವಂತಹ ಕಾಣಿಕೆ ಗೌರವದ ನಮನಗಳು. ಧನ್ಯವಾದ ನೆರವೇರಿಸುವ ಮೊದಲು ಈ ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ನಿರೂಪಣೆ ಮಾಡಿದಂತಹ ಅರುಣ್ ಉಳ್ಳಾಲ್ ಇವರಿಗೆ ಒಂದು ಗೌರವಾರ್ಪಣೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತಮ್ಮ ಅತ್ಯದ್ಭುತ ನಿರೂಪಣೆಯ ಮೂಲಕ ನಾಡಿನಾದ್ಯಂತ ಹೆಸರನ್ನು ಪಡೆದಂತಹ ನಮ್ಮೋರ್ವ ಸ್ನೇಹಿತ ಇಷ್ಟೆಲ್ಲ ಗುರುಗಳನ್ನು ಕೂತ್ಕೊಳ್ಳಿಸಿ ವೇದಿಕೆಯಲ್ಲಿ ಅವರನ್ನ ಆಸೀನರಾಗಿ ಮಾಡಿ ಅವರಿಗೆಲ್ಲ ಗುರುವಂದನೆಯನ್ನ ಮಾಡಿದ್ದೇವೆ. ಇದು ತೋರಿಕೆಗಲ್ಲ. ನಮಗೆ ಅವರನ್ನು ಕರ್ಕೊಂಡು ಹೋಗಿ ಅವರಿಗೆ ಮನೆಯಲ್ಲಿ ಅವರಿಗೆ ಗುರುವಂದನೆಯನ್ನು ಮಾಡಬಹುದಿತ್ತು. ಆದರೆ ವೇದಿಕೆಯಲ್ಲಿ ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇದು ಯಾವುದೇ ರೀತಿಯ ತೋರಿಕೆ ಅಲ್ಲ, ಬದಲಾಗಿ ನಮ್ಮ ಮುಂದಿನ ಪೀಳಿಗೆಗಳು ಸಭೆಯಲ್ಲಿವೆ. ಗುರು ಅಂದರೆ ಏನು, ಗುರುಗಳ ಸೇವೆ ಯಾಕೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತೋರಿಸಿಕೊಟ್ಟಿದ್ದೇವೆ. ಇದು ಮನಸ್ಸಿನಿಂದ ಮಾಡುವಂತಹ ಕಾರ್ಯಕ್ರಮ. ಹಾಗಾಗಿ ಇಂತಹ ಒಂದು ಕಾರ್ಯವನ್ನು ಇನ್ನು ಮುಂದಕ್ಕೆ ನಮ್ಮ ಮುಂದಿನ ಪೀಳಿಗೆಗಳು ಮುಂದುವರಿಸಿಕೊಂಡು ಹೋಗಬೇಕು. ಯಾಕಂತ ಹೇಳಿದರೆ ಗುರುವಿನ ಸೇವೆ ಮಾಡದಿದ್ರೆ, ಗುರುವಿಗೆ ತಗ್ಗಿ ಬಗ್ಗಿ ನಡೆಯದಿದ್ರೆ ಅವರು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಸೇವೆ ಎಷ್ಟು ನಿಷ್ಠೆಯಿಂದ ನೀವು ಮಾಡ್ತೀರಿ ಅಷ್ಟು ಜೀವನದಲ್ಲಿ ನೀವು ಮುಂದಕ್ಕೆ ಹೋಗ್ತೀರಿ ಅನ್ನೋದಕ್ಕೆ ಈ ಮಂತ್ರನಾಟ್ಯ ಕಲಾ ಗುರುಕುಲ ಸಾಕ್ಷಿ. ಏನೇ ಆಗಲಿ ಗುರುಗಳ ಸೇವೆಯನ್ನ ನೀವು ಮಾಡ್ತಾ ಹೋಗಬೇಕು. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಸದಾನಂದ ಬಂಗೇರ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶಿವನಿಗೆ ಪ್ರಿಯವಾದಂತಹ ಬಿಲ್ವಪತ್ರೆಯ ಸಸಿಯನ್ನು ನೀಡುವ ಮೂಲಕ ಅವರಿಗೊಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.